ಮೇಘಶ್ರೀ ಕಜೆ ಪರಿಪೂರ್ಣ ಕಲಾವಿದೆಯಾದ ಬುಲಿಪಿನ ಮಾತಾ ಲಕ್ಷಣಲು ಉಂಡು. ಆರಿನ ಬುಲಿಚಿಲ್ಗು ತಂಡದ ಕೊಡುಗೆಲ ಉಂಡು. ಯಕ್ಷಗಾನಡು ಏತು ಕಲ್ತಂಡಲ ಮುಗಿಂಡು ಪನ್ಪುನ ಇಚ್ಚಿ ಅರೆನ ಕಲಾ ಬದುಕು ನಲಲಾತ ಎತ್ತರಗಿ 2 ಬೇತೆ ಸ್ಪರ್ಧೆಡ್ಲ 6 ಅರೆನ ತಂಡಲ ಗೆಂದಡು ಪಂಡದು ಪೊಸಕುರ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ಟಿ ಅಭಿನಂದನದ ಪಾತ್ರ ಪಂಡಿರು. ಮೇಘಶ್ರೀ ಕಜೆಯವರ ಬಗ್ಗೆ ಒಂದೆರಡು ಅಭಿನಂದನೆಯ ಮಾತುಗಳು. ಮೊದಲು ನಾವು ಕೊರೋನಾವನ್ನು ನೆನಪಿಸಿಕೊಳ್ಬೇಕು. ಕೊರೋನಾ ಎನ್ನುವಂತಹ ಆ ಮಹಾಮಾರಿ ಇಡೀ ವಿಶ್ವಕ್ಕೆ ಪಿಡುಗಾಗಿ ಪರಿಣಮಿಸಿ ಅದರ ಪಿಡುಗು ಎಷ್ಟು ತೀವ್ರತೆ ಅಂತ ಹೇಳಿದರೆ, ಕೆಲಸವನ್ನು ಬಿಟ್ಟು ನಾವೆಲ್ಲ ಮನೆಯಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭ ಬಹುಶಃ ನಮ್ಮ ಜೀವಮಾನದಲ್ಲಿ ಯಾರು ಕನಸು ಮನಸ್ಸಿನಲ್ಲಿಯೂ ಎಣಿಸದಂತಹ ಸಂದರ್ಭ ಅದು. ಇಂತಹ ಒಂದು ಕಾಲಘಟ್ಟ ಬರುತ್ತದೆ ಅಂತ ಹೇಳಿದರೆ ಎಲ್ಲರೂ ಅದನ್ನು ಕಾಲ್ಪನಿಕ ಅಂತ ಹೇಳ್ತಿದ್ರು. ಒಂದು ವೇಳೆ ನಾವು ಕಥೆಯಲ್ಲಿ ನೋಡ್ತಿದ್ರೆ ಒಬ್ಬರ ಪಕ್ಕಡೆಯ ಸುಳ್ಳು ಅಂತ ಹೇಳ್ತಿದ್ರು. ಅಂತಹ ಒಂದು ಕಾಲಘಟ್ಟವನ್ನು ನಾವು ನಮ್ಮ ಜೀವಮಾನದ ಬದುಕಿನಲ್ಲಿ ಕಂಡೆವು. ಮಹಾಮಾರಿ ಸಾಂಕ್ರಾಮಿಕ ರೋಗವಾಗಿ ಹಬ್ಬಿ ಆ ರೋಗ ತೀವ್ರತೆ ಎಷ್ಟು ಅಂತ ಹೇಳಿದರೆ ಪರಸ್ಪರ ಒಬ್ಬರನ್ನೊಬ್ಬರು ಕೈಯನ್ನು ಕೂಡ ಕುಲುಕದಷ್ಟು ಅಂತರವನ್ನು ಕಾಯ್ದುಕೊಳ್ಬೇಕಾದಂತಹ ಅನಿವಾರ್ಯತೆ. ಹಿಂದೆ ಎಲ್ಲ ಹೇಳ್ತಿದ್ರೆ ಅಸ್ಪೃಶ್ಯತೆ ಅಂತ ಹೇಳ್ತಿದ್ರು. ಈಗ ಅಸ್ಪೃಶ್ಯತೆಯನ್ನು ನಾವು ಅನಿವಾರ್ಯವಾಗಿ ತಂದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಒಬ್ಬರಿಗಿಂತ ಒಬ್ಬರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಮುಖವನ್ನು ಮುಚ್ಚಿಕೊಳ್ಬೇಕು, ಆದಷ್ಟು ಸ್ವಚ್ಛತೆಯೊಂದಿಗಿರಬೇಕು. ಇದೆಲ್ಲವೂ ಕೊರೋನಾ ಕಲಿಸಿದಂತಹ ಪಾಠ. ವೇಗವಾಗಿ ಆಧುನಿಕ ಯುಗದಲ್ಲಿ ಓಡುತ್ತಿದ್ದಂತಹ ಈ ಇಡೀ ಜಗತ್ತನ್ನೇ ಒಂದು ಕಣ್ಣಿಗೆ ಕಾಣದಂತಹ ವೈರಾಣು ಒಮ್ಮೆಲೆ ಹಿಡಿದು ನಿಲ್ಲಿಸಿದಂತಹ ಅನುಭವದ ಮಧ್ಯೆಯೂ ಒಂದೆರಡು ಒಳ್ಳೆಯ ಸಂಗತಿಗಳು ನಡೆದದ್ದು ಲೋಕ ಕಂಡ ಸತ್ಯ. ಅದರಲ್ಲಿ ಒಂದು ನಮ್ಮೆದುರು ಮೇಘಶ್ರೀ ಕಜೆ. ಕೊರೋನಾ ಬದುಕಿನಲ್ಲಿ ಬಹಳಷ್ಟು ಪಾಠಗಳನ್ನು ಕಲಿಸಿದೆ ಅಂತ ಹೇಳುವಾಗ ನಮ್ಮನ್ನು ನಾವು ಅರಿಯುವಂತಹ ತಿಳಿಯುವಂತಹ ದಿನಗಳನ್ನು ಕೂಡ ಕೊರೋನಾ ನಮಗೆ ಕಲಿಸಿಕೊಟ್ಟಿದೆ. ನಾವು ನಮ್ಮ ಪೊಸಕುರಲ್ಲಿಯೂ ಕೆಲವಷ್ಟು ವಿಷಯಗಳನ್ನು ಮಾಡಿದ್ದೆವು. ಚಪ್ಪಾಳೆ ತಟ್ಟುವಂತಹ, ದೀಪ ಪ್ರಜ್ವಲನೆಂತಹ ವಿಡಿಯೋಗಳನ್ನು ನೀವು ಇದ್ದಲ್ಲಿಂದೇ ಕಳಿಸಿ. ಯಾಕೆಂದರೆ ನಮಗೆ ಎಲ್ಲ ಕಡೆಗೆ ಹೋಗಲಿಕ್ಕಾಗುವುದಿಲ್ಲ, ಹೋಗಲಾರದಂತಹ ಅನಿವಾರ್ಯ ಸ್ಥಿತಿಯಲ್ಲಿದ್ದೆವು. ಅಂತಹ ಸಂದರ್ಭದಲ್ಲಿ ನಿಮ್ಮ ಕೊರೋನಾದ ಏಕತಾನತೆಯನ್ನು ಕಳೆಯಲು ನೀವು ಹೇಗೆ ನಿಮ್ಮ ದೈನಂದಿನ ಜೀವನವನ್ನು ಅಳವಡಿಸಿಕೊಳ್ತಿದ್ದೀರಿ, ಹೀಗೆ ಬೇರೆ ಬೇರೆ ರೀತಿಯ ಉದ್ದೇಶಗಳಿಂದ ಆ ಸಂಬಂಧ ನಾವು ಮೊಬೈಲ್ನ ಮೂಲಕ, ಈಗೆಲ್ಲ ಮೊಬೈಲ್ ತಂತ್ರಜ್ಞಾನ ಆಧುನಿಕ ಯುಗದಲ್ಲಿ ಬೆಳೆದಿದೆ. ಇದ್ದಲ್ಲಿಂದ ಇನ್ನೊಂದು ಕಡೆಗೆ ನಮ್ಮ ಚಿತ್ರವನ್ನು ಕಳಿಸುವಂತಹ ಒಂದು ವ್ಯವಸ್ಥೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಕೊರೋನಾದ ಈ ಕಾಲಘಟ್ಟದಲ್ಲಿ ಮನೆಯೊಳಗೆ ಇದ್ದಂತಹ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಅನುಭವಗಳು. ಇದರಲ್ಲಿ ಉಜಿರೆಯ ಆ ಒಂದು ದಿತ್ತಾದಿಮಿ ಗೆಜ್ಜೆಯ ಹೆಜ್ಜೆ ತಂಡದವರು ಕಂಡುಕೊಂಡದ್ದು, ಅವರು ಮೂಲತಃ ಯಕ್ಷಗಾನ ಸಂಘಟನೆಯಲ್ಲಿ ಸೇರಿಕೊಂಡವರು. ಯಕ್ಷಗಾನ ಕಲಾವಿದರಿಗೆ, ಅದರಲ್ಲೂ ಹವ್ಯಾಸಿ ಕಲಾವಿದರಿಗೆ ಯಾವುದಾದರೂ ಒಂದು ಹೊಸತನದ ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಆಲೋಚನೆ ಮಾಡಿಕೊಂಡು ಈ ರೀತಿಯ ದಿತ್ತಾದಿಮಿ ಗೆಜ್ಜೆಯ ಹೆಜ್ಜೆ ಎನ್ನುವಂತಹ ಸ್ಪರ್ಧೆ, ಅದನ್ನು ನೀವು ನಿಮ್ಮ ಮನೆಯಲ್ಲೇ ಇದ್ದು ಮಾಡುವಂತಹ ಸ್ಪರ್ಧೆ. ಯಾರೆಲ್ಲ ಯಕ್ಷಪಟುಗಳು ಇದ್ದೀರೋ, ಹವ್ಯಾಸಿ ಯಕ್ಷಗಾನಗಳು ಕಳೀತಾ ಇದ್ದೀರೋ, ಅವರು ಮನೆಯಲ್ಲೇ ಒಂದು ಹಾಡಿಗೆ ಹೆಜ್ಜೆ ಹಾಕಿ ಅದನ್ನು ಕಳುಹಿಸಿಕೊಟ್ರೆ ಆಯಿತು. ಅದನ್ನು ತೀರ್ಪುಗಾರರು ಶೋಧಿಸ್ತಾರೆ. ಅತಿ ಹೆಚ್ಚು ಮೆಚ್ಚುಗೆ ಪಡೆದಂತಹ ವ್ಯಕ್ತಿಗೆ ಮುಂದಕ್ಕೆ ತೇರ್ಗಡೆ. ಈ ರೀತಿಯಾಗಿ ಅಂತಿಮ ಸುತ್ತಿಗೆ 15 ಜನರಲ್ಲಿ ಮತ್ತೆ ಸ್ಪರ್ಧೆ ನಡೆದು ಅದರಲ್ಲಿ ಪ್ರಥಮ ಸ್ಥಾನಿಯಾಗಿ ವಿಜೇತರಾದವರು ನಮ್ಮ ಮೇಘಶ್ರೀ ಕಜೆ. ಶ್ರೀಯುತ ನಾರಾಯಣ ಕಜೆ ಈಗಲೇ ಹೇಳಿದರು, ಈ ಕೇಶವ ಶಿಶು ಮಂದಿರದ ಆರಂಭ ಕಾಲದಿಂದಲೂ ಇದರ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುವವರು. ಅವರ ಧರ್ಮಪತ್ನಿ ಶ್ರೀಮತಿ ಪುಷ್ಪಾವತಿ ದಂಪತಿಗಳ ಸುಪುತ್ರಿಯಾಗಿ ಮೇಘಶ್ರೀ ಕಜೆ ಪುಟಾಣಿ ಪ್ರತಿಭೆಯಾಗಿ ನಮ್ಮ ಮುಂದೆ ಇದ್ದಾಳೆ. ಎಳವೆಯಿಂದಲೇ ಈ ಕೇಶವ ಶಿಶು ಮಂದಿರ, ಸಹಜವಾಗಿ ತಂದೆ ಇದರ ವ್ಯವಸ್ಥಾಪಕರಾಗಿರುವಾಗ ಬಾಲ್ಯದಿಂದಲೇ ಮಗುವನ್ನು ಕರ್ಕೊಂಡು ಬರ್ತಾರೆ. ಮಗುವಿಗೆ ಇಲ್ಲಿ ಯಾವ ರೀತಿಯ ಬಾಲ ಸಂಸ್ಕಾರಗಳು ಸಿಗ್ತವೆ ಎನ್ನುವಂತಹದ್ದು ನಿಮಗೆಲ್ಲ ತಿಳಿದ ವಿಷಯ. ಅದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ.
ಒಳ್ಳೆಯ ಒಂದು ಸಂಸ್ಕಾರ ಸಿಕ್ಕಿದರೆ ಎಳವೆಯಿಂದಲೇ ಮಕ್ಕಳು ಒಳ್ಳೆಯ ಪ್ರತಿಭಾನ್ವಿತರಾಗಿ ಬೆಳೆಯಲಿಕ್ಕೆ ಅದು ಸಾಧ್ಯವಾಗುತ್ತದೆ ಎನ್ನುವುದನ್ನು ಕೇಶವ ಶಿಶು ಮಂದಿರವಾಗಲಿ, ನಮ್ಮ ಹತ್ತಿರದ ಇದರ ಮೂಲ ಸಂಸ್ಥೆಯಾಗಿರುವಂತಹ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘವಾಗಲಿ ಹಿಂದೆಯೇ ತೋರಿಸಿಕೊಟ್ಟಂತಹದ್ದು. ಇಲ್ಲಿ ಪರಿಸರದಲ್ಲಿ ಬೆಳೆದು ಈಗ ಅತಿ ಹೆಚ್ಚು ಪ್ರತಿಭಾನ್ವಿತರಾಗಿ ಈ ಊರಿನಲ್ಲಿ ಯಾರೆಲ್ಲ ಕಾಣಿಸಿಕೊಳ್ತಾ ಇದ್ದಾರೋ ಇವರೆಲ್ಲರೂ ಮುಕ್ಕಾಲಂಶ 99% ಅಂತ ಹೇಳ್ಬೋದು ಈ ಸಂಸ್ಥೆಗಳಿಂದ ಬಂದವರು. ಹಾಗಿದ್ದರೆ ಸಾಮಾಜಿಕ ಸಂಘಟನೆಗಳು, ಸಾಮಾಜಿಕ ಸಂಸ್ಥೆಗಳು ಹೊಣೆಗಾರಿಕೆ ಅರಿತು ವರ್ತಿಸಿದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ. ನಮ್ಮ ಮಕ್ಕಳನ್ನು ಇಂತಹ ಸಂಸ್ಥೆಗೆ ಕಳಿಸಿದರೆ ಅವರು ಭವಿಷ್ಯಕ್ಕೆ ಖಂಡಿತವಾಗಿ ಉತ್ತಮರಾಗಿ ಒಂದು ಒಳ್ಳೆಯ ಸತ್ಪ್ರಜೆಯಾಗುತ್ತಾರೆ ಎನ್ನುವುದಕ್ಕೆ ಕೇಶವ ಶಿಶು ಮಂದಿರ ನಮ್ಮ ಕಣ್ಣ ಮುಂದಿದೆ. ಅಂತಹ ಕೇಶವ ಶಿಶು ಮಂದಿರದಲ್ಲಿ ಬಹುಶಃ ನಾನು ಓದಿದ ಹಾಗೆ ನೋಡಿದ ಹಾಗೆ 3ನೇ ವಯಸ್ಸಿನಿಂದಲೇ ಈ ಒಂದು ಶಿಶು ಮಂದಿರಕ್ಕೆ ಬಂದು ಇಲ್ಲಿ ಆ ಒಂದು ಕಲಿಸಿಕೊಡುವಂತಹ ಶ್ಲೋಕವೋ ವಚನವೋ ಮತ್ತಷ್ಟು ಅಭಿನಯವನ್ನು ಕಲಿತುಕೊಂಡು ಪುಟಾಣಿಯಾಗಿ ಪ್ರತಿಭೆಯಾಗಿ ಬೆಳೆದು 6ನೆಯ ತರಗತಿಗೆ ಆಗುವಾಗ ಯಕ್ಷರಂಗಕ್ಕೆ ಪ್ರವೇಶ ಮಾಡುವಷ್ಟು ಸಾಮರ್ಥ್ಯವನ್ನು ಪಡೆದಂತಹ ಕಲಾವಿದೆ. ಮೊದಲಾಗಿ ಗುರುಗಳಾಗಿ ಈಗಲೇ ಹೇಳಿದರು ಸೂರ್ಯನಾರಾಯಣ ಪದಕಣ್ಣಯ್ಯರು ಒಂದು ಗುರುವಾಗಿ ಮೇಘಶ್ರೀ ಕಜೆಯನ್ನು ಪಳಗಿಸಿ ಅವರ ಗುರು ದೀಕ್ಷೆಯಲ್ಲಿ ಸತ್ಯಭಾಮೆಯಾಗಿ 6ನೆಯ ತರಗತಿಯಲ್ಲಿ ರಂಗಪ್ರವೇಶ ಮಾಡಿದಂತಹ ಕಲಾವಿದೆ. ಆನಂತರ ರವಿ ಅಲೆಯೂರಾಯರು ಸಿಕ್ಕಿದರು. ರವಿ ಅಲೆಯೂರಾಯರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರಬಹುದು. ಒಳ್ಳೆಯ ಯಕ್ಷಗುರು, ಒಳ್ಳೆಯ ಸ್ತ್ರೀವೇಷ ಕಲಾವಿದ, ಪುಂಡುವೇಷ ಕಲಾವಿದ, ಬಹುಶಃ ಯಾವುದೇ ಮೇಳದ ಕಲಾವಿದರಿಗೆ ಕಡಿಮೆ ಇಲ್ಲದಷ್ಟು ಅದ್ಭುತ ಕಲಾವಿದ. ಅಂತಹ ರವಿ ಅಲೆಯೂರಾಯರಲ್ಲಿ ಪಳಗಿದಂತಹ ಕಲಾವಿದೆ. ಆನಂತರ ನಮ್ಮ ಸನಿಹದ ದಯಾನಂದ ಪಿಲಿಕೂರು, ಆನಂತರ ಮುಂದಕ್ಕೆ ತನ್ನದಾದಂತಹ ವ್ಯಾಸಂಗದ ಸಮಯದಲ್ಲಿ DVTS ಕೋಟ್ಯಾನ್, ಹೀಗೆ ಹಂತಗಳಲ್ಲಿ ಗುರುಗಳು ಬದಲಾಗಿ ಹೋದರು. ಆದರೆ ಯಕ್ಷಗಾನದ ಹೆಜ್ಜೆಗಾರಿಕೆ ಅದು ಪಕ್ವವಾಗಿ ಬೆಳೆಯುತ್ತಾ ಬಂತು. ಅದೇ ಸಂದರ್ಭದಲ್ಲಿ ಕಿನ್ಯದ ಈ ಒಂದು ಶಿಶು ಮಂದಿರಕ್ಕೆ ಗುರುಗಳಾಗಿ ಬಂದವರು ಈಗ ಕಟೀಲು ಮೇಳದಲ್ಲಿ ಒಬ್ಬ ವೃತ್ತಿಪರನ ಕಲಾವಿದರಾಗಿ ದುಡಿಯುತ್ತಿರುವಂತಹ ಶ್ರೀಯುತ ಅಶ್ವಥ್ ಮಂಜನಾಡಿಯವರು ಒಬ್ಬ ಒಳ್ಳೆಯ ಕಲಾವಿದ, ಪುಂಡುವೇಷಕ್ಕೆ ಸೈ ಎನ್ನಿಸುವಂತಹ ಕಲಾವಿದ, ಹೆಜ್ಜೆಗಾರಿಕೆಯಲ್ಲಿ ಮಕ್ಕಳನ್ನು ಪಳಗಿಸುವುದರಲ್ಲಿ ಒಬ್ಬ ಅದ್ಭುತ ಗುರುವಾಗಿಯೂ ಅವರು ತನ್ನನ್ನು ತಾನು ತೋರಿಸಿಕೊಂಡಿದ್ದಾರೆ. ಅವರ 2-3 ತಂಡಗಳ ಪ್ರದರ್ಶನವನ್ನು ನಾವು ಕಂಡಿದ್ದೇವೆ. ನಾನು ನನ್ನದಾದಂತಹ ಚಿತ್ರೀಕರಣದಲ್ಲಿ ಕಂಡದ್ದಿದೆ, ಪ್ರತ್ಯಕ್ಷ ಕಂಡದ್ದಿದೆ. ಹೀಗೆ ಬೇರೆ ಬೇರೆ ಗುರುಗಳ ಮೂಲಕವಾಗಿ ಹೆಜ್ಜೆಗಾರಿಕೆಯನ್ನು ಕಲಿತಂತಹ ಮೇಘಶ್ರೀ ಕಜೆ ತನ್ನ ಉನ್ನತ ವ್ಯಾಸಂಗದ ಸಮಯದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮನೆಯಲ್ಲೇ ಕೂತು ತನ್ನ ಯಕ್ಷಗಾನದ ಹೆಜ್ಜೆಯ ಚಿತ್ರೀಕರಣವನ್ನು ಉಜಿರೆಗೆ ದಿತ್ತಾದಿಮಿ ಗೆಜ್ಜೆಯ ಹೆಜ್ಜೆ ತಂಡಕ್ಕೆ ಕಳುಹಿಸಿ ಅದರಲ್ಲಿ ಪ್ರಥಮ ಸ್ಥಾನಿಯಾಗಿ ಅತಿ ಹೆಚ್ಚು ಮೆಚ್ಚುಗೆಯನ್ನು ಪಡೆದು ಆಯ್ಕೆಯಾದಂತಹ ಒಬ್ಬ ಪರಿಪಕ್ವ ಕಲಾವಿದೆಯಾಗಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳನ್ನು ಎಳೆವೆಯಲ್ಲೇ ತೋರಿಸಿದಂತಹ ಕಲಾವಿದೆ. ಕಿನ್ಯ ಕೇಶವ ಶಿಶು ಮಂದಿರ ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದ ಯಕ್ಷಗಾನ ತಂಡದ ಕಲಾವಿದೆ M.Com ವಿದ್ಯಾರ್ಥಿನಿ ಕುಮಾರಿ ಮೇಘಶ್ರೀ ಕಜೆ ಉಜಿರೆ ಯಕ್ಷಬಿಂದು ಸಂಸದಗಳು ಲಾಕ್ಡೌನ್ ಸಂದರ್ಭ ನಡಪಾಯಿನ ಯಕ್ಷ ವಿಡಿಯೋ ಸ್ಪರ್ಧೆ ದಿತ್ತ ಥಿಮಿ ಗೆಜ್ಜೆಯ ಹೆಜ್ಜೆ ಸ್ಪರ್ಧೆಡು ಸುರುತ ಸ್ಥಾನ ಪಡೆದು ಗೆಂದಿನ ಹಿನ್ನೆಲೆಡು ಕಿನ್ಯ ಕೇಶವ ಶಿಶು ಮಂದಿರಡು ಮೇಘಶ್ರೀ ಕಜೆಗ್ ಐತಾರು ನಡತಿನ ಅಭಿನಂದನಾ ಲೇಸರು ಪಾಲ್ಪಡೆದು ಪಾತಿರ್ನ ಶ್ರೀ ವಿದ್ಯಾಧರ್ ಶೇಟ್ರ್ ಕುಮಾರಿ ಮೇಘಶ್ರೀನ ಕಲಾ ಬದುಕದ ಸಾಧನೆದ ಬಗೆಟ್ ತೆರಿಪಾದು ಅಭಿನಂದನದ ಪಾತ್ರ ಪಂಡೇರು. ಕೇಶವ ಶಿಶು ಮಂದಿರ ಅಂತ ಹೇಳುವಾಗ ಆಗಲೇ ಹೇಳಿದೆ, ಇಲ್ಲಿ ಎಲ್ಲವನ್ನು ಕಳುಹಿಸ್ತಾರೆ. ನೃತ್ಯ ಇದೆ, ಸಂಗೀತ ಇದೆ, ಅಭಿನಯ, ಲೇಖನ, ಭಾಷಣ, ಅದರ ಜೊತೆಗೆ ನಿರೂಪಣೆಯಲ್ಲೂ ಅವಳು ಪಳಗಿದ್ದಾಳೆ ಅಂತ ಹೇಳಿಕೊಂಡು ಅವಳ ಬಗ್ಗೆ ತಿಳಿದಿದ್ದೇನೆ. ಹೀಗೆ ಒಬ್ಬ ಪುಟಾಣಿ ಪ್ರತಿಭೆಯಾಗಿ ಪ್ರೌಢ ಉನ್ನತ ವ್ಯಾಸಂಗದವರೆಗೆ ಕಲಿಯುವಂತಹ ಸಂದರ್ಭದಲ್ಲಿ ಕಲಿಕೆಯಲ್ಲೂ ಹಿಂದೆ ಬೀಳಿಲ್ಲ. ಮನೆಯವರೆಲ್ಲರೂ ಸಾಧಾರಣವಾಗಿ ಒಂದು ಅಭ್ಯಾಸ ಇದೆ, ಎನ್ನ ಮಗೆ ಅಡೆ ಪೋಂಡ, ಎನ್ನ ಮಗಲ್ಲಿ ಇಡೆ ಪೋಂಡ ಕಲ್ಪನೆಟ್ಟು ಬೀರಬೂರ್ವೇರು. ಖಂಡಿತವಾಗಿಯೂ ಇಂತಹ ಸಂಸ್ಥೆಗಳಿಗೆ ಬರುವಂತಹ ಮಕ್ಕಳು ತಮ್ಮ ಬಾಲ ಪ್ರತಿಭೆಯನ್ನು ಈ ಸಂಸ್ಥೆಯಲ್ಲಿ ಪ್ರವರ್ಧಿಸಿಕೊಂಡು ಕಲಿಕೆಯಲ್ಲೂ ಅದರಲ್ಲೂ ವಿಶೇಷವಾಗಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಇಂತಹ ಸಂಸ್ಥೆಗಳು ಅತಿಯಾದಂತಹ ಸಾಧನೆ ತೋರಿಸಲಿಕ್ಕೆ ಕಾರಣವಾಗುತ್ತದೆ ಅಂತ ಹೇಳಿಕೊಳ್ಳಿಕ್ಕೆ ನಮ್ಮ ಮುಂದಿರುವಂತಹ ಮೇಘಶ್ರೀ ಕಜೆ ಸಾಕ್ಷಿ. ಅಂತಹ ಕಲಿಕೆಯಲ್ಲೂ ಕೂಡ ಹಿಂದೆ ಬೀಳದೆ ಒಳ್ಳೆಯ
ಪ್ರತಿಭಾನ್ವಿತ ಒಬ್ಬ ವಿದ್ಯಾರ್ಥಿಯಾಗಿ ಅವಳು ತೋರಿಸಿಕೊಂಡದ್ದಕ್ಕೆ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಕಬ್ಬಿನಾಲೆ ಬಾಲಕೃಷ್ಣ ಭಾರದ್ವಾಜ್ ಅವರು ಸಾಕ್ಷಿ. ಅವರ ಗರಡಿಯಲ್ಲಿ ಅವರ ಪ್ರೋತ್ಸಾಹದಲ್ಲಿ ಬೆಳೆದಂತಹ ಒಬ್ಬ ವಿದ್ಯಾರ್ಥಿನಿ ಅವಳು. ಈಗ ಉನ್ನತ ವ್ಯಾಸಂಗದಲ್ಲಿ MCom ತನಕ ಕಲಿಯುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಹಂತಕ್ಕೆ ಮುಟ್ಟಬೇಕಿದ್ರೆ ವಿದ್ಯಾರ್ಜನೆಯ ಇಷ್ಟೊಂದು ಸಾಧನೆಗೆ ಈ ಎಲ್ಲ ಕೇಶವ ಶಿಶು ಮಂದಿರದಿಂದ ಕಲಿತಂತಹ ಎಲ್ಲ ಅಭ್ಯಾಸಗಳು ಅವಳಿಗೆ ಬದುಕಿನಲ್ಲಿ ಮುಂದಕ್ಕೆ ಬರಲಿಕ್ಕೆ ಸಹಕಾರಿ ಆಯಿತು ಅಂತ ನಾವೆಲ್ಲ ತಿಳಿದುಕೊಳ್ಬಹುದು. ಹಾಗಿದ್ರೆ ಕಲಿಯುವುದಕ್ಕೆ ಯಾವುದು ಅಡ್ಡಿಯಾಗುವುದಿಲ್ಲ. ಯಕ್ಷಗಾನದಲ್ಲಿ ಒಬ್ಬ ಪರಿಪೂರ್ಣ ಕಲಾವಿದೆಯಾಗಿ ಬೆಳೆದು ಎಲ್ಲದರಲ್ಲೂ ಸೈ ಎನ್ನಿಸಿಕೊಂಡಂತಹ ಮೇಘಶ್ರೀ ಕಜೆ ಇದೀಗ ಈ ಒಂದು ಕಿನ್ಯ ಕೇಶವ ಶಿಶು ಮಂದಿರಕ್ಕೆ, ಕಿನ್ಯದ ಊರಿಗೆ ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ಕಲಾವಿದೆಯಾಗಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದ್ದಾಳೆ. ಅದಕ್ಕಾಗಿ ಅವಳಿಗೆ ನಾನು ಎಲ್ಲ ಸಜ್ಜನ ಬಂಧುಗಳ ಪರವಾಗಿ, ಕೇಶವ ಶಿಶು ಮಂದಿರದ ಆಡಳಿತ ಸಮಿತಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೇವಲ ಈ ಪ್ರತಿಭೆ ಇಲ್ಲಿಗೆ ನಿಲ್ಲಬಾರ್ದು. ಯಕ್ಷಗಾನ ಎನ್ನುವುದು ಅದು ಎಷ್ಟು ಕಲ್ತರೂ ಸಾಕಾಗುವುದಿಲ್ಲ, ಎಷ್ಟು ಕಲ್ತರೂ ಕಡಿಮೆ ಎನ್ನುವಂತಹ ಒಂದು ಕಲೆ ಅದು. ಅದರಲ್ಲೊಬ್ಬ ಪರಿಪೂರ್ಣ ಕಲಾವಿದರಾಗಿ ಬೆಳಿಬೇಕಿದ್ರೆ ಬಹಳಷ್ಟು ಸಾಧನೆಗಳು ಬೇಕು. ನಮ್ಮ ಕಣ್ಣೆದುರಿನಲ್ಲಿ ಅದೆಷ್ಟೋ ಮೇರು ಕಲಾವಿದರು ಇದ್ದಾರೆ, ಸಾಧನೆಯನ್ನು ಮಾಡಿದವರು. ಯಕ್ಷಗಾನದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ ಅಲ್ಲಿ ನಾಟ್ಯ ಇದೆ, ಅಭಿನಯ ಇದೆ, ಆಂಗಿಕ ಅಭಿನಯ, ಹಾವಭಾವದ ಅಭಿನಯ, ಅದರ ಜೊತೆಗೆ ಪರಿಪಕ್ವವಾದಂತಹ ಮಾತುಗಾರಿಕೆ ಬೇಕು. ಎಲ್ಲವೂ ಇದ್ದರಷ್ಟೇ ಒಬ್ಬ ಒಳ್ಳೆಯ ಕಲಾವಿದ ಆಗಲಿಕ್ಕೆ ಸಾಧ್ಯ. ಕೆಲವು ಕಲಾವಿದರನ್ನು ನಾವು ನೋಡ್ತೇವೆ, ಒಳ್ಳೆಯದಾಗಿ ಕುಣಿತಾರೆ, ಕೊನೆಗೆ ಮಾತನಾಡಲಿಕ್ಕೆ ಆಗುವಾಗ ಒಂದೆರಡು ಮಾತಿನಲ್ಲಿ ಅವರ ಮಾತು ಮುಗಿಯುತ್ತದೆ. ಪದ್ಯಕ್ಕೆ ಬೇಕಾದಷ್ಟು ಅಥವಾ ಪಾತ್ರಕ್ಕೆ ಬೇಕಾದಷ್ಟು ಮಾತುಗಾರಿಕೆಯ ಕೊರತೆ ಬರುತ್ತದೆ. ಒಳ್ಳೆಯ ಮಾತುಗಾರರಿದ್ದಾರೆ, ಆದರೆ ಅವರಲ್ಲಿ ನಾಟ್ಯದ ಕೊರತೆ ಇರ್ತದೆ. ಒಳ್ಳೆಯ ನಾಟ್ಯ ಇರ್ತದೆ, ಅಭಿನಯದಲ್ಲಿ ಕಡಿಮೆ ಇರ್ತದೆ, ಮಾತುಗಾರಿಕೆಯಲ್ಲಿ ಎಡವು ಇರ್ತದೆ. ಹೀಗಿದ್ದರೆ ಯಕ್ಷಗಾನಕ್ಕೆ ಎಲ್ಲವೂ ಬೇಕು ಎನ್ನುವಂತಹ ಸಂದರ್ಭದಲ್ಲಿ ಯಕ್ಷಗಾನದಲ್ಲಿ ಒಬ್ಬ ಒಳ್ಳೆಯ ಕಲಾವಿದೆಯಾಗಿ ಮೂಡಿ ಬರಬೇಕಿದ್ರೆ ಇಂತಹ ಪರಿಶ್ರಮ ಬೇಕೇ ಬೇಕು. ಅದಕ್ಕಾಗಿ ಈಗ ಕಲಿತದ್ದು ಕಡಿಮೆ, ಮುಂದಕ್ಕೆ ಕಳೀಲಿಕ್ಕೆ ಬಹಳಷ್ಟು ಇದೆ ಎನ್ನುವುದನ್ನು ಮೇಘಶ್ರೀ ಕಜಿ ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕು. ಯಾಕೆಂತ ಹೇಳಿದರೆ ಒಂದು ಅಭಿನಂದನೆ ಅಂತ ಹೇಳುವಾಗ ಅದು ನನಗೆ ಎಲ್ಲವನ್ನು ದೊರಕಿಸಿಕೊಟ್ಟಿದೆ ಎನ್ನುವಂತಹದ್ದು ಖಂಡಿತವಾಗಿಯೂ ಅರ್ಥ ಅಲ್ಲ. ಇದು ಒಂದು ಹಂತ. ನಮ್ಮ ಎದುರು ನಮ್ಮ ಕಣ್ಣ ಮುಂದೆ ಬೆಳೆದಂತಹ ಪುಟಾಣಿಯೊಬ್ಬ ಹುಡುಗಿಯೊಬ್ಬಳು ಬೆಳೆದು ಈ ಹಂತಕ್ಕೆ ಏರಿದ್ದಾಳೆ. ಇದು ನಮಗೆ ಸಂತೋಷ ಕೊಟ್ಟ ವಿಷಯ. ನಮಗೆ ಸಂತೋಷ ಕೊಟ್ಟ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ, ಯಾಕೆಂತ ಹೇಳಿದರೆ ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದ, ಇದು ಯಕ್ಷಗಾನ ತಂಡದ ಹೆಸರು. ಕೇಶವ ಶಿಶು ಮಂದಿರದ ಆಡಳಿತದಲ್ಲಿ, ಆಶ್ರಯದಲ್ಲಿ ಈ ಕಲಾ ಸಂಪದ ನಡೀತಾ ಇದೆ. ಇದರ ಒಬ್ಬ ಕಲಾವಿದೆಯಾಗಿ ಅವಳು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಎನ್ನುವಂತಹ ನಮಗೆ ಅಭಿಮಾನ ಇದೆ, ನಮ್ಮ ಊರಿಗೆ ಅಭಿಮಾನ ಇದೆ. ಈ ಅಭಿಮಾನವನ್ನು ನಾವು ಈ ರೀತಿಯಾಗಿ ತೋರ್ಪಡಿಸಿಕೊಳ್ಳುತ್ತಿದ್ದೇವೆ. ಆ ಮೂಲಕವಾಗಿ ಅವಳಿಗೆ ಮತ್ತಷ್ಟು ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ನಾವು ವಹಿಸ್ತಾ ಇದ್ದೇವೆ. ಕಲಿತದ್ದು ಸಾಕಾಗುವುದಿಲ್ಲ, ಮುಂದಕ್ಕೆ ಬೆಳೆಯಬೇಕಾದದ್ದು ಮತ್ತಷ್ಟು ಇದೆ. ಯಕ್ಷಗಾನ ಯಾವಾಗಲೂ ಹಾಗೆ ಎಲ್ಲರನ್ನು ಕೈ ಬೀಸಿ ಕರೀತದೆ. ಆಸಕ್ತಿ ಇರುವವರನ್ನು ಬೆಳೀಲಿಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತದೆ. ಆದರೆ ಕೆಲವರಿಗೆ ಕೆಲವು ತೊಂದರೆಗಳಿಂದಾಗಿ ಬೆಳೀಲಿಕ್ಕೆ ಆಗುವುದಿಲ್ಲ. ಆದರೆ ಮನೆಯಲ್ಲಿಯೇ ಯಕ್ಷಗಾನದ ವಾತಾವರಣ ಇದ್ದುದರಿಂದ ಮೇಘಶ್ರೀ ಕಜಿಗೆ ಅದಕ್ಕೆ ಏನು ಕೊರತೆ ಆಗಲಿಲ್ಲ. ಸ್ವತಃ ತಂದೆ ಒಬ್ಬ ಕಲಾವಿದ. ನಾವೆಲ್ಲರೂ ನೋಡಿದ್ದೇವೆ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಒಂದು ಕಾಲದಲ್ಲಿ ಇಲ್ಲಿ ಅತ್ಯಂತ ಹೆಚ್ಚು ಪ್ರದರ್ಶನಗಳನ್ನು ನೀಡ್ತಿದ್ದಂತಹ ಸಂಘ. ಆ ಸಂಘದಲ್ಲಿ ಒಬ್ಬ ಉತ್ತಮ ಕಲಾವಿದರಾಗಿ, ಸಂಘಟಕರಾಗಿ ಅವರು ಬೆಳೆದವರು. ಹಾಗಿದ್ದರೆ ಅವರಿಗೆ ಬೆಳೆಯಲಿಕ್ಕೆ ಒಂದು ಸೀಮಿತ ಚೌಕಟ್ಟು ಇತ್ತು. ಯಾಕೆ ಅಂತ ಹೇಳಿದರೆ ಅವರ ವೃತ್ತಿ ಇತ್ತು, ಮನೆತನದ ಕೃಷಿ ಕಸುಬಿತ್ತು. ಇವೆಲ್ಲರ ಜೊತೆಗೆ ಸಂಘದಲ್ಲೊಬ್ಬ ಹವ್ಯಾಸಿ ಕಲಾವಿದರಾಗಿ ಎಷ್ಟು ಬೇಕೋ ಅಷ್ಟು ಮಟ್ಟಕ್ಕೆ ಅವರು ಬೆಳೆದರು. ಸಂಘದ ವ್ಯಾಪ್ತಿಯನ್ನು ಮೀರಿ ಹೋಗಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಇತಿಮಿತಿ ಇತ್ತು. ಆದರೆ ಮಗಳನ್ನು ಹಾಗಲ್ಲ, ತನಗಿಂತಲೂ ಒಳ್ಳೆಯ ಕಲಾವಿದೆಯಾಗಿ ರೂಪಿಸಬೇಕು ಎನ್ನುವಂತಹ ಅವರ ಹಂಬಲ ಈಗ ಮೇಘಶ್ರೀ ಕಜೆಯನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಖಂಡಿತವಾಗಿಯೂ ಮನೆಯವರ ಪ್ರೋತ್ಸಾಹ,
ಕೇಶವ ಶಿಶು ಮಂದಿರದ ಈ ಒಂದು ಆಡಳಿತ ಸಮಿತಿಯವರ ಪ್ರೋತ್ಸಾಹ ಎಲ್ಲವೂ ಜತೆ ಸೇರಿಕೊಂಡು ಮೇಘಶ್ರೀ ಕಜೆಯನ್ನು ಒಬ್ಬ ಒಳ್ಳೆಯ ಕಲಾವಿದೆಯನ್ನಾಗಿ ರೂಪಿಸಿದೆ. ಅದಕ್ಕೆ ಸಮರ್ಥ ಗುರುಗಳು ಸಿಕ್ಕಿದ್ದಾರೆ. ಒಂದು ಹಂತಕ್ಕೆ ನಿಲ್ಲಲ್ಪಡುತ್ತದೆ. ಇಲ್ಲಿ ಹಾಗಲ್ಲ, ವೃತ್ತಿಪರ ಮೇಳದಲ್ಲಿ ದುಡಿಯುವಂತಹ ತುಂಬ ಮಂದಿ ಇದ್ದಾರೆ. ಆದರೆ ಗುರುಗಳಾಗಿ ಯಶಸ್ಸು ಪಡೆದವರು ತುಂಬ ಕಡಿಮೆ. ಆದರೆ ಅಶ್ವತ್ಥ ಮಂಜನಾಡಿಯವರು ಹಾಗಲ್ಲ. ಅವರ ಮೊದಲಿನ ಗುರುಗಳು ಹಾಗೆ ಎಲ್ಲರೂ ಒಂದು ರೀತಿಯಲ್ಲಿ ಒಳ್ಳೊಳ್ಳೆಯ ಗುರುಗಳು. ಅಶ್ವತ್ಥ ಮಂಜನಾಡಿ ಮೇಳದಲ್ಲಿ ಪಳಗಿದ ಕಲಾವಿದ ಎನ್ನುವಾಗ ಮೇಳಕ್ಕೂ ಹವ್ಯಾಸಿ ಕಲಾವಿದರಿಗೂ ಕೆಲವಷ್ಟು ವ್ಯತ್ಯಾಸ ಇರ್ತದೆ. ಮೇಳದಲ್ಲಿ ರಂಗದ ಚೌಕಟ್ಟು ಎನ್ನುವಂತಹದ್ದು ಇರ್ತದೆ. ಅಲ್ಲಿ ಕಾಲದ ಕಲ್ಪನೆ ಇರ್ತದೆ, ಪಾತ್ರದ ಬಗ್ಗೆ ಇತಿಮಿತಿ ಇರ್ತದೆ, ಯಾವಾಗ ಎಷ್ಟು ಏನು ಎಲ್ಲವನ್ನು ಅವರಲ್ಲಿ ನಿರ್ಧರಿಸಿಕೊಳ್ಳಬೇಕಾಗ್ತದೆ. ಅಂತಹ ಒಬ್ಬ ಕಲಾವಿದರ ಕೈಯಲ್ಲಿ ಅವರು ಅಸರಿಗೋಡೆಯಲ್ಲಿ ಒಂದು ಮಹಿಳಾ ತಂಡವನ್ನು ರೂಪಿಸಿದ್ದಾರೆ. ಮಂಜನಾಡಿಯಲ್ಲಿ ಒಂದು ತಂಡ ಇದೆ ಅವರದು. ಅದರ ಜೊತೆಗೆ ಇಲ್ಲಿಯೂ ಕೂಡ ಒಂದು ಯಕ್ಷಗಾನ ತಂಡಕ್ಕೆ ಗುರುಗಳಾಗಿ ಈಗ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಅಂತಹ ಒಬ್ಬ ಒಳ್ಳೆಯ ಕಲಾವಿದನ ಕೈಯಲ್ಲಿ ಕಲಿಯುತ್ತಿರುವಂತಹ ಬೆಳೆಯುತ್ತಿರುವಂತಹ ಮೇಘಶ್ರೀ ಕಜೆ ಮನೆಯ ಆ ಒಂದು ಆಸಕ್ತಿಯ ವಾತಾವರಣದ ಜೊತೆಗೆ ಕೇಶವ ಶಿಶುಮಂದಿರ ಕಿಲ್ಯದ ಇಲ್ಲಿಯ ಆ ಒಂದು ವಾತಾವರಣದಲ್ಲಿ ಬೆಳೆದುಕೊಂಡು ಮತ್ತಷ್ಟು ಬೆಳೆಯಬೇಕಾಗಿದೆ. ಮತ್ತಷ್ಟು ಬೆಳೆಯಬೇಕಿದ್ರೆ ಪ್ರೋತ್ಸಾಹ ಅಗತ್ಯ. ಬೆಳೆಯುವ ಪ್ರತಿಭೆಗಳಿಗೆ ಯಾವಾಗಲೂ ಪ್ರೋತ್ಸಾಹ ಬೇಕು. ಕಲಾವಿದರಿಗಾಗಲಿ ಕ್ರೀಡಾಪಟುಗಳಿಗಾಗಲಿ ಪ್ರೋತ್ಸಾಹ ಕೊಟ್ಟಾಗ ಅವರ ಬೆಳೆಯುವಂತಹ ಆ ಒಂದು ಹುಮ್ಮಸ್ಸು ಮತ್ತಷ್ಟು ಹೆಚ್ಚಾಗುತ್ತದೆ. ನಿನ್ನನ್ನು ನಾನು ಗುರುತಿಸ್ತಾ ಇದ್ದೇನೆ, ನಿನ್ನನ್ನು ನಾನು ಗೌರವಿಸ್ತಾ ಇದ್ದೇನೆ, ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಅಂತ ಹೇಳಿ 4 ಮಂದಿ ಒಳ್ಳೆಯ ಮಾತುಗಳನ್ನಾಡಿದಾಗ ಅವರಿಗೆ ಹುಮ್ಮಸ್ಸು ಇಮ್ಮಡಿಯಾಗುತ್ತದೆ. ನಮ್ಮನ್ನು ಗುರುತಿಸ್ತಾರೆ, ನಮ್ಮನ್ನು ಜನ ಗೌರವಿಸ್ತಾರೆ, ನಮ್ಮನ್ನು ಜನ ಅಭಿನಂದಿಸ್ತಾರೆ ಅಂತ ಹೇಳುವಾಗ ಅವರ ಆ ಒಂದು ಒಳಗಿರುವಂತಹ ಕಲಾವಿದನಾಗಲಿ ಕ್ರೀಡಾಪಟುವಾಗಲಿ ಮತ್ತಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗುತ್ತದೆ. ಆ ಒಂದು ಕಾರಣಕ್ಕಾಗಿಯೇ ಕೇಶವ ಶಿಶು ಮಂದಿರದ ಈ ಒಂದು ಸಮಿತಿಯವರು ನಾವೆಲ್ಲರೂ ಸೇರಿಕೊಂಡು ಊರ ಗಣ್ಯರ ಮುಂಭಾಗದಲ್ಲಿ, ಸಮಿತಿ ಸದಸ್ಯರ ಮುಂಭಾಗದಲ್ಲಿ ನಮ್ಮ ಕಲಾವಿದೆ ಅವಳನ್ನು ಅಭಿನಂದಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಎಲ್ಲರನ್ನು ಸೇರಿಸಿಕೊಂಡು ಮುಖ್ಯ ನಮ್ಮೊಟ್ಟಿಗೆ ಗಣೇಶ ಭಟ್ರಿದ್ದಾರೆ ವೇದಮೂರ್ತಿಗಳು, ಅವರ ಒಂದು ಅಧ್ಯಕ್ಷೀಯತೆಯಲ್ಲಿ ಅವಳನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಅವಳ ಈ ಒಂದು ಕಲಾ ಬದುಕು ಮತ್ತಷ್ಟು ಉಜ್ವಲವಾಗಬೇಕು. ಅವಳೊಳಗಿರುವಂತಹ ಕಲಾವಿದೆ ಅದು ಪರಿಪಕ್ವವಾದಂತಹ ಕಲಾವಿದೆಯಾಗಿ ನಾಡು ಅವಳನ್ನು ಗೌರವಿಸುವಂತಾಗಬೇಕು. ನಾವು ಗೌರವಿಸುವುದು ಕೇವಲ ನಮ್ಮ ಒಂದು ಕಲಾವಿದೆ ಎನ್ನುವಂತಹ ಹೆಮ್ಮೆಗಾಗಿ, ಆದರೆ ನಾಡು ಗೌರವಿಸುವಂತಹ ಕಲಾವಿದೆಯಾಗಿ ಅವಳು ಬೆಳೆಯಬೇಕು. ಅವಳ ಬದುಕು ಕಲಾ ಬದುಕು ಮತ್ತು ಅವಳ ವೈಯಕ್ತಿಕ ಬದುಕು ಮತ್ತಷ್ಟು ಉಜ್ವಲವಾಗಲಿ ಎನ್ನುವಂತಹ ಮಾತುಗಳೊಂದಿಗೆ ಅವಳಿಗೆ ನಾನು ಕೇಶವ ಶಿಶು ಮಂದಿರದ ಆಡಳಿತ ಸಮಿತಿ ನಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಕೇವಲ ಅವಳೊಬ್ಬಳಿಗೆ ಸಲ್ಲುವಂತಹ ಅಭಿನಂದನೆ ಮಾತ್ರ. ಯಾಕೆಂತ ಹೇಳುವಾಗ ಒಂದು ತಂಡದಲ್ಲಿ 10 ಹಲವು ಆಟಗಾರರು ಇರ್ತಾರೆ. ಕಬಡ್ಡಿಯಲ್ಲಿ 7 ಮಂದಿ ಆದರೆ ಕ್ರಿಕೆಟ್ನಲ್ಲಿ 11 ಮಂದಿ ಆಟಗಾರರು. ಆದರೆ ಎಲ್ಲರೂ ಆಟ ಆಡಿ ತಂಡ ಗೆಲ್ಲುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಒಬ್ಬನೋ ಇಬ್ಬರು ಒಳ್ಳೆಯ ಕಲಾವಿದರು, ಒಳ್ಳೆಯ ಕ್ರೀಡಾಪಟುಗಳಿರ್ತಾರೆ. ಆ ಇಬ್ಬ ಕ್ರೀಡಾಪಟುಗಳಿಂದ ಇಡೀ ತಂಡ ಒಳ್ಳೆಯ ಒಂದು ಕಾರ್ಯಕ್ಷಮತೆಯನ್ನು ತೋರಿಸಿಕೊಂಡು ತಂಡ ಗೆಲ್ಲುತ್ತದೆ. ಅಲ್ಲಿ ತಂಡ ಗೆಲ್ಲುವುದು ಮುಖ್ಯ. ಒಬ್ಬರು ಇಬ್ಬರು ಒಳ್ಳೆಯವರು ಅಂತ ಹೇಳಿಕೊಳ್ಳುವುದಕ್ಕಿಂತ ತಂಡ ಗೆಲ್ಲುವುದು ಮುಖ್ಯ. ಇಲ್ಲಿಯೂ ಹಾಗೆ ಮೇಘಶ್ರೀ ಕಜೆ ಇವತ್ತು ಒಂದು ಒಳ್ಳೆಯ ಪರಿಪಕ್ವ ಕಲಾವಿದೆಯಾಗಿ ಇವತ್ತು ನಮ್ಮೆದುರಿಗೆ ಅಭಿನಂದನೆಯನ್ನು ಸ್ವೀಕರಿಸುವಷ್ಟು ದೊಡ್ಡ ಕಲಾವಿದೆಯಾಗಿ ಬೆಳೆಯಬೇಕಿದ್ರೆ ಅವಳ ತಂಡವು ಇದಕ್ಕೆ ಅವಳಿಗೆ ಸಹಕಾರ ನೀಡಿದೆ. ಅವಳ ಶ್ರೀ ದುರ್ಗಾಪರಮೇಶ್ವರಿ ಪ್ರಕಾಶಿತ ಕಲಾ ಸಂಪದ ತಂಡದ ಎಲ್ಲ ಕಲಾವಿದರಿಗೆ ಇವತ್ತು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಅವರಿಗೆ ಗುರುತಿಸುವಂತಹ ಕಾರ್ಯಕ್ರಮ. ನಮ್ಮ ಇಲ್ಲಿರುವಂತಹ ಒಬ್ಬರು ಕಲಾವಿದ ಈ ಮಟ್ಟಕ್ಕೆ ಬೆಳೆಯುವಾಗ ನಾವೆಲ್ಲರೂ ಸಹಕಾರಿಗಳಾಗಿದ್ದೇವೆ ಎನ್ನುವುದು ಅವರಿಗೂ ಹೆಮ್ಮೆ ಕೊಡುವ ವಿಷಯ, ನಮಗೂ ಹೆಮ್ಮೆ ಕೊಡುವ ವಿಷಯ. ಯಾಕೆ ನಮ್ಮ ಒಂದು ತಂಡದ ಇಷ್ಟು ಕಲಾವಿದರು ಒಳ್ಳೆಯ ಕಲಾವಿದರು, ಆ ಒಳ್ಳೆಯ ಕಲಾವಿದರಲ್ಲಿ ಒಬ್ಬರು ಇವತ್ತು ಆಯ್ಕೆ ಆಗಿದ್ದಾರೆ. ನಾಳೆ ಮತ್ತೊಬ್ಬರು ಆಯ್ಕೆ ಆಗ್ಬೋದು. ಮೊನ್ನೆ ಅವಳಿಗೆ ಉತ್ಪಲ ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ಅಭಿನಂದನೆ ಆಗುವಾಗ ಅವಳೇ ಮತ್ತೊಬ್ಬರ ಹೆಸರನ್ನು ಹೇಳಿದರು. ಪ್ರತೀಕ್ಷಾಸ್ತ್ರಿ ನನಗಿಂತ ಒಳ್ಳೆಯ ಬಂಧುವೇಷ ಮಾಡ್ತಾಳೆ ಅಂತ ಹೇಳಿಕೊಂಡು ಮೇಘಶ್ರೀ ಕಜೆ ಪ್ರತೀಕ್ಷನ ಹೆಸರು ಹೇಳಿದರು. ಪ್ರತೀಕ್ಷನಂತಹ ಒಳ್ಳೆಯ ಕಲಾವಿದರು ಈ ತಂಡದಲ್ಲಿ ಬಹಳಷ್ಟು ಇರ್ಬೋದು.
ಅಂತಹ ಎಲ್ಲ ಕಲಾವಿದರಿಗೂ ಕೇಶವ ಶಿಶು ಮಂದಿರ ಮತ್ತು ನಮ್ಮೆಲ್ಲ ಸಮಿತಿಯ ವತಿಯಿಂದ ಮತ್ತು ಎಲ್ಲ ಊರ ಬಂಧುಗಳ ವತಿಯಿಂದ ಆ ತಂಡಕ್ಕೂ ಕೂಡ ಒಂದು ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ತಂಡ ಎಲ್ಲಿಯಾದರೂ ಸ್ಪರ್ಧೆ ನಡೆಯುತ್ತಿದ್ದರೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೇಶವ ಶಿಶು ಮಂದಿರದ ದುರ್ಗಾ ಪರಮೇಶ್ವರಿ ಪ್ರಭಾಷಿತ ಕಲಾ ಸಂಪದ ಒಳ್ಳೆಯ ತಂಡವಾಗಿ ಪ್ರಥಮ ಸ್ಥಾನಿಯಾಗಿ ವಿಜೇತವಾಗಿ ಮೂಡಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಅವರೆಲ್ಲರಿಗೂ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಗುರುಗಳಾದಂತಹ ಅಶೋಕ್ ಮಂಜನಾಡಿ ಈಗಾಗಲೇ ನಾನು ಅವರ ಬಗ್ಗೆ ಬಹಳಷ್ಟು ಹೇಳಿದ್ದೇನೆ. ಒಬ್ಬ ಒಳ್ಳೆಯ ಗುರುಗಳಿಗೆ ಈ ಒಂದು ತಂಡಕ್ಕೆ ಸಿಕ್ಕಿದ್ದಾರೆ. ಅವರ ಮಾರ್ಗದರ್ಶನ ಈ ತಂಡಕ್ಕೆ ನಿರಂತರವಾಗಿ ಇರಲಿ. ಅವರ ಮಾರ್ಗದರ್ಶನದಿಂದ ಈ ತಂಡ ಮತ್ತಷ್ಟು ಬೆಳೆಯಲಿ, ಪ್ರಥಮ ವಿಜೇತರಾಗುವಲ್ಲಿ ಅವರ ಮಾರ್ಗದರ್ಶನ ಅವರ ಕೊಡುಗೆ ಬಹಳಷ್ಟು ಈ ತಂಡಕ್ಕೆ ಇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವ ಜೊತೆಗೆ ಒಬ್ಬ ಸಮರ್ಥ ಗುರುವಾಗಿ ನಮ್ಮೊಂದಿಗೆ ನಮ್ಮ ವೇದಿಕೆಯಲ್ಲಿರುವಂತಹ ಶ್ರೀಯುತ ಅಶ್ವಥ್ ಮಂಜನಾಡಿ ಅವರಿಗೂ ಕೂಡ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಮಾತಾಪಿತರಾದಂತಹ ಶ್ರೀಯುತ ನಾರಾಯಣ ಕಜೆ ಮತ್ತು ಶ್ರೀಮತಿ ಕೃಷ್ಣವರ್ತಿ ದಂಪತಿಗಳು ಮನೆಯಿಂದಲೇ ಕೊಡುಗೆ ನೀಡಿದ್ದಾರೆ. ಸಮಾಜಕ್ಕೆ ಒಂದು ಒಳ್ಳೆಯ ಕಲಾವಿದೆಯನ್ನು ಅರ್ಪಿಸಿದ್ದಾರೆ. ಒಬ್ಬ ಒಳ್ಳೆಯ ಪ್ರಜೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಿರುವಂತಹ ಈ ಕೇಶವ ಶಿಶು ಮಂದಿರ ಜಿಲ್ಲೆಯ ಇದರೊಂದು ಸಂಘಟನೆಗಾಗಿ ಇದರ ಒಂದು ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿರುವಂತಹ ಶ್ರೀ ನಾರಾಯಣ ಕಜೆ ದಂಪತಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂತಹ ಒಂದು ಅಭಿನಂದನೆಯ ಕಾರ್ಯಕ್ರಮದ ಜೊತೆಯಾದಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ಪೊರ್ತು ಮೇಘಶ್ರೀ ಕಜೇರಿಗೆ ಕೇಶವ ಶಿಶು ಮಂದಿರದ ವತಿರ್ದು ಅಭಿನಂದನೆ ಸಂದಾಯರು. ಒಂದು ಮಿನಿಟ್. ಲೇಸ್ತ ಗುಲ್ಕಾರ್ನ ವೇಸೊಂಡಿನ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ರು ತನ್ನ ಪರವಾದ್ಲ ಶಾಲ್ ಪಾರ್ದು ಮೇಘಶ್ರೀ ಕಜೆನು ಅಭಿನಂದಿಸಾದು ಅಪ್ಪನ ಅನುಗ್ರಹ ಶಿಶು ಮಂದಿರದ ಚೋಕ್ಲೆಗೆ ಏಪಲ ಒಪ್ಪಡು ಮೇಘಶ್ರೀ ಕಜೆ ನನಲಾತ ಎತ್ತರಗ ಬುಲೆವಡ್ ಪಂಡದ ಆಶೀರ್ವಚನದ ಪಾತ್ರ ಪಂಡೆರು. ಹಾಗೂ ಶಾಲಿನ ಗೌರವವನ್ನು ವಿಶೇಷವಾದ ನಿತ್ಯಲ ಪೂಜೆ ಮಲ್ಪಣ ಜಿತ್ನ ತಲಪಾಡದಪ್ಪನೆ ಸ್ಮರಣೆ ಮಲ್ಟೊಂದು ವೇದಿಗಿಡುಪ್ಪಣ ಹಿರಿಯರು ಮುಂಬಾಗುಡುಪ್ಪಣ ಜಿತ್ನ ಕಲಾಭಿಮಾನಿಗಳಿರುವಂಥ ಸೊನ್ನೆ ಸಂದ ಒಂದು ವಿಶೇಷವಾದ ಯಾನ ಶಿಶು ಮಂದಿರ ಕಲ್ತದಿಂದ ನಮ್ಮ ಮೇಘಕ್ಕನಾಥ ಪಾತ್ರದ ನೆಂಕ್ಲ ಶಿಶು ಮಂದಿರ ಕಲ್ಪನೆದಾರ ನಿಕ್ಲಿದ್ರಂತ ಪಾತ್ರ ಧೈರ್ಯ ಚೆಕ್ಲಿ ಆ ವಿಶೇಷವಾದ ಶಿಶು ಮಂದಿರದ ಅಕ್ಕಲು ಮಲ್ಲ ಜವಾಬ್ದಾರಿ ಕೊಟ್ಟು ತಲಪಾಡದಪ್ಪನ ಪೂಜಾ ನನಗ ವಿಶೇಷವಾದ ನವೀನ್ ಶೆಟ್ಟಿ ಉಳ್ಳೇರು ಶಿವರಾಮ್ ಶೆಟ್ಟಿ ವಿದ್ಯಾಧರಣ್ಯ ಮಾತನ್ನ ಉಳ್ಳೇರು ದಾಪನಗ ಎಂಕುಲು ಕೊಂಜಿ ಕೊಡ್ತಾರೆ ಎಲ್ಲಿ ಪುನಗ ಪುರೋಹಿತ ಮಲ್ಪನೆ ಬನ್ನಗ ಆಯೆ ಶಾಲೆಡ್ ಫೈಲ ಅಂಡ ಅತ್ತಂಡ ಇಲ್ಲ ಮತ್ತು ಮಸ್ತ್ ಬಡಪತಿ ಇತ್ತನ್ನ ಪುರೋಹಿತ ಕಲ್ತದೆ ಬಕೊಂಜಿ ಇಂಚಿನ ಬನ್ನಗ ಮಾತೆಟ್ಲ ಬಡಪತ ಕಮ್ಮಿತ್ನ ಯಕ್ಷಗಾನ ಬೋಲಿ ಒಂದು ಪಾತೆರ ಮಾತಿತ್ತು ಅಂಡ ಅಂಚಿತ್ನ ಕೊಡ್ತುಡು ಮಸ್ತ್ ಅಧ್ಯಯನ ಮಾಡ್ತಿದ್ದು ಯಕ್ಷಗಾನ ರಂಗ ಬರ್ತದೆ ತಲ್ಪಾಡ್ದ ಊರುಡು ಯಕ್ಷಗಾನ ಬಂಪಣಂಚಿತ್ನೇನು ಮಸ್ತ್ ತೋಜಿಪಾದ ಕೊರ್ಮ ಅక్కడ ಏರಿಕೆ ಎನ್ನಗ ಒಂದು ನಾರಾಯಣ ಟೈಲರ್ ಒಂದು ಕದ್ರಿ ಶೆಟ್ರಿಯನ್ನ ಪರಿಚಯ ಪಂದು ಅಂಡ್ ಎನ್ನ ಇಲ್ಲ ಒಣಸ್ ಮಲ್ದಾರ್ ಯಕ್ಷಗಾನಕ್ಕೋಸ್ಕರ ಬರ್ತದೆ ಎಂಕ್ಲಿಲ್ಲ ಒಣಸ್ ಮಲ್ದು ಪೋತೀರು ಒಂಜಿ ನವನೀತ್ ಶೆಟ್ರಿ ಬೊಕೊಂಜಿ ಭಾಸ್ಕರ್ ರೈ ಕುಕ್ಕುಹಳ್ಳಿ ಬೊಕೊಂಜಿ ಜಲಂಧರ್ ರೈ ಮೆಕ್ಕುಳ್ನಂಜಿತ್ನ ಮಲ್ಲ ಸಾಧನೆ ದಪಣ ಗಾಯನ ಕಡೆ ಪಲ್ಲಕನೆ ಫೈಲ ಅಂಡ ಪುರೋಹಿತಗೂ ಬೋಲಿ ಫೈಲ ಅಂಡ ಯಕ್ಷಗಾನಗೂ ಬೋಲಿ ಆಟಗೂ ಬೋಲಿ ಅವನಿಗೆ ಮಾತ್ರ ಇಲ್ಲಿಯ ಪಾತ್ರದ ಕೊಡ್ತರು ಮಲ್ಲ ಕಲೆನೇ ನಮ್ಮ ಇಡೀ ಊರಿಗೂ ತೋಜಿ ಪಾದ ಗುರುತ್ನ ಹಾಕಲು ಮೆಕ್ಕಲ್ನಂಜಿತ್ನ ಹಿರಿಯರು ಅಪನಗ ಎಂಕ್ಲಿಗೆ ಮಸ್ತ್ ಖುಷಿ ಆಗ್ತದೆ ಯಾಕೆನ್ನಗ
ಯಾನ ಕಡೆ ಪನ್ನಕನೆ ಶಿಶು ಮಂದಿರ ಒಂಜಿ ಕೆಲವು ವರ್ಷದ ದುಂಬು ಉದ್ಘಾಟನೆ ಮಲ್ಪನಗ ಪೇಜಾವರ ಸ್ವಾಮಿ ಒಂಜಿ ಪಾತ್ರ ಪಂಡೇರು ಉದ್ಘಾಟನೆದ ಕಾರೋಡು ಇಂದು ಕಿನ್ಯ ಶಿಶು ಮಂದಿರ ಪಂಡೇರು ಅಪನಗ ಆರು ಪಂಡಿನಗ ನಿಕುಲಿ ಎನ್ನಡೆ ಇಂದು ಕಿನ್ಯ ಶಿಶು ಮಂದಿರ ಅತ್ತಿ ಮಲ್ಲ ಶಿಶು ಮಂದಿರ ಆಪನೊಂದು ಅಪನಗ ನಂಗೆ ಐತ ಅರ್ಥ ಇತ್ತ ಅವನು ಅಪನಗ ಯಾಕಂತೆ ಅಕ್ಕ ಐತೆ ಪಾತ್ರೆ ಆಳು ಪಾತ್ರೆನಾಗ ಸಂಬೋಧನೆ ಮಲ್ಪನಗ ಆಂಟಿನ ಕುಲ್ಗೊಂಡು ಪಂಜಿ ಪಾತ್ರೆನ ಪಂತೋಲಿ ಅನ್ನ ಆಂಟಿನ ಕುಲ್ ಪಂತ ಜಾಲ ಎನ್ನ ಅಮ್ಮನ ಕುಲ್ಲು ಪಂಡೆ ಅಪನಗ ಅಂಚಿತ್ತ ಪಾತ್ರೆ ದಾಯಿ ಬತ್ತನ ಮನ್ನಗ ಇಂಚಿತ್ತ ಶಿಶು ಮಂದಿರತ್ನೆದ್ದ ಅವರ ಆ ಮಾಮು ಪಂಪಣ ಪಾತ್ರೆ ಬತ್ತಂಡು ಅಮ್ಮ ಪಂಪಣ ಪಾತ್ರೆ ಬತ್ತಂಡು ಅಕ್ಕ ಪಂಪಣ ಪಾತ್ರೆ ಬತ್ತಂಡು ಅಪನಗ ಈ ಯಕ್ಷಗಾನ ಕಲೆ ಉರಿಪುಣಂದಿತ್ತನಂದಾಂಡ ಇಂಚಿತ್ನ ಸಂಘ ಸಂಸ್ಥೆ ಇದ್ದಾವರ ದಾವನಗ ನಮ್ಮ ಏತೋ ಸಂಘ ಸಂಸ್ಥೆ ಧೂಪ ನಮ್ಮ ಎಲ್ಲಿ ಡ್ರೆಸ್ ಪಾಡ್ದು ಡ್ಯಾನ್ಸ್ ಮಾಡ್ತದೆ ವಾರ್ಷಿಕೋತ್ಸವ ಮಾಡ್ಪಂಚಿತ್ತ ಏತೋ ಸಂಘ ಸಂಸ್ಥೆ ತೂತ ಅವು ಇಂಚ ಮಲ್ಪೇರಿಕೆ ಎನ್ನಗ ಬಯ್ಯನಗ ಅವೇ ಅಣ್ಣನ ಹಾಕಲು ಮಸ್ತ್ ಕಷ್ಟ ಬುಡ್ದು ಇಡೀ ಶ್ರಮ ಬುಡ್ದು ರಾತ್ರಿ ಇಲ್ಲಿ ಹೋದು ಭಜನೆ ಮಾಡ್ತದೆ ಆ ಸಂಪತ್ತಡು ನಾಟ್ಯ ಮಲ್ತದು ಜೋಕ್ಲೇನು ಸಂತೋಷ ಪಡ್ಪಣಂಚಿತ್ತ ವ್ಯವಸ್ಥೆ ಇತ್ತಿನಂಚಿತ್ತು ಕೊಟ್ಟದು ಯಕ್ಷಗಾನ ಈ 4 ಜನಕ್ಕೆ ಕಲ್ಪಾದು ಇಂಚಿತ್ನ ಪ್ರಶಸ್ತಿ ಪಡೆಪಣಂಚಿತ್ತು ಸಂಸ್ಥೆ ಅದು ಬೆಳೆಪಾವಣಂಚಿತ್ತು ನಮ್ಮ ಶಿಶು ಮಂದಿರ ನಂಗೆ ಮಸ್ತ್ ಶೀತ ಸಂಸ್ಥೆ ಅದು ಉಂಟು ಅಪನಗ ಇಂಚಿತ್ನ ಸಂಸ್ಥೆ ಎಂಕ್ಲೆಗಳ ಭಾಗಿಯಾಪನಗ ಯಾನ ಅಧ್ಯಕ್ಷ ಆದ ಭಾಗವಹಿಸಿತ್ಯ ಅಂದಪನಗ ಈ ಜಾಗದ ತಿತ್ತುಗಳದು ನಿಖಲಕನ ಈ ಕಾರ್ಯಕ್ರಮ ತೋಡಿತ್ನ ಅಪನಗ ಇಂಚಿತ್ನ ವೇದಿಕೆ ಬರ ಕಾರಣ ಆತನ ಆ ಶಿಶು ಮಂದಿರ ಐಕೆ ನಿಖಲಿ ಯಾನ ಸೊಲ್ಮೆನ್ ಸಂದ ಒಂದು ಮಲ್ನಾಥ್ ಮೇಘಕ್ಕನಾಥ್ ಪುದರ್ ಬಡೆಪುರಂಜಿತ್ನ ಮಲ್ಲಮಲ್ಲ ಜನಕ್ಕಳು ಬರಡ್ದೆ ಮೇಘಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಚಾರ ಆಯ್ನತ್ತಿ ಆ ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಆರೋಗ್ಯ ಪ್ರಶಸ್ತಿ ಬರಡು ಬಂದು ನಾನು ತಲುಪಾಡ್ದ ಪ್ರಾರ್ಥನೆ ಮಾಡ್ತು ಎನ್ನೆರಡು ಪಾತ್ರ ದೇವರ ಮೇಘಶ್ರೀ ಕಜೆ ಕೇಂದು ತೂದು ಕಲ್ಪನ ಆಸಕ್ತಿಯನ್ನು ಪಡೆಯುವಂತಿರು ಇಂದು ಬುಲೆಪಿನ ಕಲಾವಿದೆನ ಲಕ್ಷಣ ತನ್ನ ಸ್ವಂತ ಚಾಪನು ಮೂಡಿ ಸಾವಡು ಮಲ್ಲ ಕಲಾವಿದೆಯಾದ ಬುಲೆವಡ ಪಂಡದು ಕರ್ನಾಟಕ ಜಾನಪದ ಬಯಲಾಟ ಯಕ್ಷಗಾನ ಅಕಾಡೆಮಿದ ಸದಸ್ಯರು ಕದ್ರಿ ಶ್ರೀ ನವನೀತ್ ಶೆಟ್ರು ಶುಭ ಶಂಶನಿತ ಪಾತ್ರ ಪಂಡೇರು ಈ ಜಾಗ ಎಂಟು ಬಾರಿ ಒಂಜಿ ಖುಷಿತ್ತ ಇಡೀ ಕಿನ್ಯಾಗ ಬರ್ಪಿನ ಬಂಡ ಒಂಜಿ ಸಂಭ್ರಮ ಎನ್ನ ವಿದ್ಯಾರ್ಥಿ ಜೀವನ ನಡೆದು ಅದೇ ಬಂಡ ಯಾನು ಮೇಘಶ್ರೀ ಲೆಕ್ಕನೆ ಕಾಲೇಜಿಗೆ ಫೋನ್ ದುಪ್ಪುನ ಟೈಮ್ ಉಂಡು ಅಪಗ ಆಟದ ಮೊದಲು ಜೋರಿತ್ತು ಓಲ್ಪುರ ವೇಷ ಮಲ್ಪರ ಚಾನ್ಸ್ ಉಂಡು ಅಪಗ ಅವಳ ಮೂಲಪುರ ಮೇನ್ ವೇಷ ತಿಕ್ಕೊಂಡಿತ್ತೇನೆ ನಾನು ಬಂದಾಗ ಕರ್ನಾಟಕ ಶೆಟ್ಟದಾವೆ ನೆನಪಂತದಿದ್ದೆ ಕಿನ್ಯದ ಆಟಗೆ ಬರ್ಪಿನಿ ಅವಳು ಪಂಡ ಪೂರ ವೇಷಧಾರಲು ಪೂರ ಇಂಕೆಲ್ಲ ಆತ್ಮೀಯರ್ನಕ್ಲಿ ಭಾರಿ ಒಂಜಿ ಎಡ್ಡೆ ಮಿತ್ರತ್ವ ಸಾಧಾರಣ ಒಂಜಿ 35 ವರ್ಷದ ದುಂಬುದ ಆ ಮಿತ್ರತ್ವ ಇತ್ತೆಲ್ಲ ಉಂಡು ಯಾಲ್ಲ ನಾರಾಯಣ ಟೈಲರ್ಲ ವೇಷ ಒಂಜಿ ಜೊತೆ ವೇಷ ಮಂದಿನ ಫೋಟೋ ಇತ್ತೆಲ್ಲ ಉಂಡು ಈಗೆಲ್ಲ ಶುಭಾಂಗಿ ರೂಪಾಂಗಿ ಬೇತೆ ಬೇತೆ ನಮ್ಮದ ವೇಷ ಮೂಲು ಮಲ್ದಿನಾಯೆ ಆ ಟೈಮುಡು ಈ ಕಿನ್ಯ ಪರಿಸರಡು ಬಿರೇಲ್ಡ್ ಲೆಕ್ಕ ಮಲ್ಪನಾಥ ಯಕ್ಷಗಾನ ಕಲಾವಿದರನ್ನ ಪ್ರೀತಿ ಇತ್ತೆ ಅಪಗ ಪೊನ್ನುಲು ಏರ್ಲೆತ್ತಿಗೆ ಯಕ್ಷಗಾನಡು ಅಪಗ ಮೂಲುಂದತ್ತು ಮಹಿಳೆಯರ ನಕಲು ಯಕ್ಷಗಾನಕ್ಕೆ ಬರ್ಪಿನಿ ಮಂಡ ಭಾರಿ ಕಮ್ಮಿ ಅವು ಆಂಡ ಇತ್ತೆ ಆಳ್ನೆಡ್ದು ಜಾಸ್ತಿ ಪೊನ್ನುಲು ಯಕ್ಷಗಾನದ ಟೀಮುಲುಂಡು ಅಕೆಲ್ನ ಪ್ರದರ್ಶನಲ ಒಂದುಂಡು ಐಟ್ ಪಕ್ಕ ಐತೆ ನೃತ್ಯ ಗುರುನಕಲು ಅಕೆಲ್ಡ ಕೇಂದ್ರ ಆಣ್ ಜೋಕುಲು ಹಿಡ್ದು ಪೊರ್ಲುಡು ಎಡ್ಡೆಡು ಪೊಣ್ ಜೋಕುಲು ಕಲ್ಪಿವೆ ಅವು ಎನ್ನಲ್ಲ ಅನುಭವ ಯಕ್ಷಗಾನದ ನಾಟಕಡು ಇಂಕಲು ಪುರುಷರನ ಟೀಮದ ನಾಟಕ ಎಲ್ಲ ಡೈರೆಕ್ಷನ್ ಕೊರ್ಪ ಮಹಿಳಾ ಸಂಘದ ಕಲೆ ಕೊರ್ಪ ಆಂಡ ಮಹಿಳೆಯರ ನಕಲೆಗೆ ಒಂಜಿ ಒಂದು ವಿಚಾರ ಕೊರುಂಡ ಒಂಜಿ ಕಂಠಪಾಠ ಅನ್ಕೋಣ ಅವು ಸ್ಕ್ರಿಪ್ಟ್ ಕೊರಿಬಕ್ಕ ಕಂಠಪಾಠ ಆಂಡ್ ಬಕ್ಕೊಂಜಿ ಬದ್ಧತೆ ಅವು ನಮ್ಮ ಪುರುಷ ಕಲಾವಿದರಿದ್ದು ಮಹಿಳಾ ಕಲಾವಿದರಿಗೆ ಜಾಸ್ತಿ ಉಪ್ಪು ಬೊಕ್ಕಲು ಹೊರ ಕೊರ್ನ ಜವಾಬ್ದಾರಿನ ಅವೇನು ಅಕಲು ಗಟ್ಟಿಯಾದ ಮಲ್ಪಿವೆ ಅಂಚಾದ ಈ ಮಹಿಳಾ ಯಕ್ಷಗಾನ ಮಹಿಳೆಯರ ನಕಲೆಗೆ ಅವು ಬೇಗ ಒಲಿ ಉಂಡು ಮೊಕ್ಕಲು ಹಿಡ್ದಲ್ಲ ಆಂಜೋಕಲು ಹಿಡ್ದಲ್ಲ ಬೇಗ ಒಲಿ ಉಂಡು ಯಾಕಂಡಕ್ಕಲ್ನ ಕಾನ್ಸಂಟ್ರೇಷನ್ ಐಕೆ ಜಾಸ್ತಿ ಉಂಟು ಮೇಘಶ್ರೀ ಒಂಜಿ ಸ್ಪರ್ಧೆಡು ಗೆಂದಿನ ಕಾತ್ರ ಒಂಜಿ ಅಭಿನಂದನೆ ಅವು ದಾಯ ಎಂದಿಕೆಯಿಂದ ನಮ್ಮ ತಾರೆಗೆ ನೀರು ಮೈಪುವ ದೈ ತಾರೆಗಳ ಮೈಪುವ ಪರ ತಾರೆಗಳ ಮೈಪುವ ಆಯ್ತು ಉದ್ದೇಶ ಎಂಚಿನ ಬಂಡ ದೈ ತಾರೆ ನನ್ನ ಮಲ್ಲಾದವು ಫಲ ಕೊರೋಡು ಪರ ತಾರೆಗೆ ಬಂಡ ಈತ ವರ್ಷ ಕೊಡ್ತಾ ಐಕೊಂಜಿ ಕೃತಜ್ಞತೆ ರಡ್ಲಾಪು ಅಂಚ ಮೇಘಶ್ರೀ ಬಂಡ ಒಂಜಿ ದೈ ತಾರೆ ಎತ್ತಿಲೆಕ ಐಕ್ ಈಟಿ ಗೊಬ್ಬರ ಪುರ ಪಾಂಡ ಅವು ಎಡ್ಡೆ ಫಲ ಕೊಡ್ತೀವಿ ಇಂದು ಆರಂಭ ಮಾತ್ರ ಇದು ಒಂಜಿ ಜವಾಬ್ದಾರಿನಲ್ಲಿಗೆ ನೆನಪು ಮಾಡ್ತಾನ ನನ್ನ 5 ಜನ ನಿರೀಕ್ಷೆ ನನ್ನ ಇತ್ತಲ್ಲ ಓಂಡ ಒಂಜಿ ವೇಷ
ಅಲ್ಲಿ ಓಲಾಂಡ ಮಲ್ತಲ್ಲ ಅಲ್ತ ಪ್ರೇಕ್ಷಕನ ಅಮ್ಮೂಲು ಸ್ಪರ್ಧೆ ಫಸ್ಟ್ ಬೈದ್ನ ಅಲ್ಲತ್ತ ಅಲ್ಲ ನೃತ್ಯ ಅವಾರ್ಡ್ ಅಭಿನಯ ಅವಾರ್ಡ್ ಪಾತೆರ ಅವಾರ್ಡ್ నేను ಪೂರ ನನ್ನ ಎಚ್ಚರಿಕೆ ಹಿಡಿದು ಪೇರು ಈ ಪ್ರಶಸ್ತಿಲು ತಿಕ್ಕುನ ಒಂದು ಪೂರ ಅವು ಐಟ್ ಈ ಕತ್ತಿದ ರಡ್ಡು ಒಂದು ಇತ್ತಿಲೆಕ್ಕ ಅರು ಇತ್ತಿಲೆಕ್ಕ ಎಂಚಲ ಉಂಡು ಐಟ್ ಧನಾತ್ಮಕ ಉಂಡು ಋಣಾತ್ಮಕ ಉಂಡು ಬೊಕ್ಕೊಂಜಿ ಈ ಪ್ರಶಸ್ತಿಲು ಒಂದು ಪೂರ ತಿಕ್ಕಿನಾಗ ಸಂತೋಷ ಪಡ್ಪುನಕುಲ್ಲ ಉಳ್ಳೇರು ನಂಜಿ ಪಡ್ಪುನಕುಲ್ಲ ಉಳ್ಳೇರು ಆ ರಡ್ಡು ವಿಚಾರಲ ಉಪ್ಪುಂಡು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಒಂಜಿ ಪಾತ್ರ ಬಂದಿತ್ತೇರು ಏರೆ ಮಸ್ತ್ ಸಂತೋಷ ಉಪ್ಪುನ ಎಂದಿಕೆಂಡ ಏರೆಗೆ ವೈರಿ ನಕುಲು ಇಜ್ಜೇರ ಅಕುಲು ಅತಿ ಹೆಚ್ಚು ಸಂತೋಷ ಉಪ್ಪುನು ನಂಗೆ ವೈರಿ ನಕುಲು ಒಂದು ಇತ್ತನೆ ನಂಗೆ ಆವಂದಿ ನಕುಲು ಒಂದು ಇತ್ತಂಡ ಪುಲ್ಯ ಕಂಡಲಕ್ಕುವ ಪೇಪರ್ ಓದಿನಾಗ ಇಟ್ಟು ನಂಗೆ ಬೋಡಿತ್ತಿನಕ್ಕೆಲ್ಲ ಪುದಾರ್ ಬರ ಬರ್ತಂಡ ನಂಗೆ ಖುಷಿ ಆಗ ಸಂತೋಷ ಆಗ ಐಟ್ ನಂಗೆ ಆವಂದಿನಕ್ಕೆಲ್ಲ ಯಾರು ನನ್ನ ಪುದಾರ ಕೊಂಚ ಗೌರವ ನನ್ನ ಇಂದ ಆನಾಗ ಅವೇನು ತೂಯಿ ಕೊಡಲಿ ನಂಗೆ ಕೊಂಚ ಮನಸ್ಸು ಬಂಜಿ ಕಾರಣ ಇಜ್ಜಂದ್ರೆ ಆನಿಂದ ಮೂಡ್ ಆಫ್ ಆಫ್ ಮುಂದೇನೆ ಡಾಕ್ಟರ್ ಶಾಂತಾರಾಮ್ ಶೆಟ್ರಿಂಗ್ ಒಂಜಿ 20-20 ವರ್ಷ ತುಂಬು ಎಂಕೆಲ್ಲ ಒಂಜಿ ಲಯನ್ಸ್ದ ಒಂಜಿ ಇಲೆಕ್ಷನ್ ಆಪಿನ ಸಂದರ್ಭಡಾರ ಪಂತಿನ ಪಾತ್ರ ಸಂತೋಷ ಉಪ್ಪುಡು ಅಂದ ವೈರಿಲೇನೆ ಕಮ್ಮಿ ಮಲ್ಪುಡು ಶತ್ರು ಮಿತ್ರ ಉದಾಸೀನ ಅಂದ ಮೂಜಿ ವರ್ಗ ಉಂಟು ಶತ್ರುಲೇನು ಮಿತ್ರರಾದ ಮಲ್ಪುಣ ಅತ್ತಂಡ ಉದಾಸೀನ ಅಕ್ಲು ನ್ಯೂಟ್ರಲ್ ಅಕ್ಲು ಒಂದು ಹತ್ತು ಶತ್ರುಲ್ ಹತ್ತು ಮಿತ್ರ ಹತ್ತು ನಡುಟ್ಟು ಸಾಧ್ಯ ಅಂಡಕ್ಕೆಲ್ಲಿ ಮಿತ್ರ ಮಲ್ಪೋಣ ಈ ವ್ಯವಸ್ಥೆ ನಂಗೆ ವಿಶೇಷವಾದ ಕಲಾಜೀವನ ನಡ್ಬೋಡು ಕಲಾಜೀವನ ನಡ್ಪೋನಾಗ ಒಂಜಿ ಸಹ ಕಲಾವಿದರು ಒಡನಾಡಿ ಕಲಾವಿದರು ಆಕೆಲೆಗೆ ನಂಗೆ ಗೊತ್ತಿಜ್ಜಂದಿಲ್ಲ ಕೆಲವೊಂದು ಭರತನಾಟ್ಯ ಕ್ಷೇತ್ರ ಉಂಟು ರಂಗಭೂಮಿ ಉಂಟು ಚಲನಚಿತ್ರ ಕ್ಷೇತ್ರ ಉಂಟು ಮೇಘನಾಗೊಂದು ಹೊಸತ್ತು ಈತ ನನ್ನ ಒಂದು ಫೀಲ್ಡ್ ಹೋನಾಗ ಭ್ರಮನಿರಸನಾಯರ ಬಲ್ಲಿ ಐಕೆ ಸುರುಕೆ ಎಚ್ಚರಿಕೆ ಕೊಡ್ತೀನಿ ಅಲ್ಲಿ ಏಕೆಲ್ಲ ಇಲ್ಲದ ಬಾಲ್ಯದ ಲೆಕ್ಕ ನಾನು ಎಲ್ಲಿಯದ್ದು ಚಲಿನ ತೂವೊಂದಿಲ್ಲ ಅಲ್ಲಿಗೆ ಕೇನದು ತೆರಿಯೊಂದು ನಂಚಿನ ಒಂದು ಉಮೇದುಂಡು ಅಲ್ಲಿ ಶಾರದಾ ವಿದ್ಯಾಲಯದ ಕಲ್ತೊಂದು ಉಪ್ಪುನಾಗನೆ ಅಲ್ಲಿ ಪರಿಚಯ ಮಾಡ್ತದೆ ನಾನು ನಾರಾಯಣ್ ಟೈಲರ್ನ ಮಗಲಿಂದ ಖಾತೆ ಇರುತ್ತೆ ಅಂಕಲ್ ಎಂಗೆ ಇಂಚಿನ ವಿಷಯ ಎಂಗೆ ಬೋರ್ಡು ಮಾಹಿತಿ ಬೋರ್ಡು ಒಂದು ಕೇನೊಂದಿತ್ತಲ್ಲ ಆ ಕೇಂದು ತೆರಿವು ನಂಚಿನ ಒಂದು ಮಲ್ಪುನ ಕೇನು ನಂಚಿನ ಒಂಜಿ ಮನೋಭಾವ ಅವು ಯಾನೊಂಜಿ ಕಲ್ತೊಂದುಲ್ಲ ಅಂದು ಆ ಮನೋಭೂಮಿಕೆ ಅವು ತರೆಬೋಡು ಬೊಕ್ಕ ಯಕ್ಷಗಾನ ಅವಾರ್ಡ್ ಒವ್ವೇ ಕಲೆ ಅವಾರ್ಡ್ ಐಟ್ ಪರ್ಫೆಕ್ಟ್ ಇಂದಿಯರ್ಲ ಇಚ್ಚಿ ಐಟ್ ಎನಿ ಟೈಮ್ ಐಟ್ ಕಲ್ಪರೆ ಒಪ್ಪುನ ಬೊಕ್ಕ ನಮ್ಮ ಅಭಿನಯ ಮಲ್ಪುನ ಇರ್ತಿಲ್ಲ ನಮ್ಮ ಬೇತ ತೂದು ಕಲ್ಪನ ಒಪ್ಪುನ ಬೇತಕ್ಕಲು ಎಂಚ ಮಲ್ಪುವೇರು ಅವೆನ್ ತೂದು ದುಂಬು ಯಕ್ಷಗಾನ ಮೇಳಡ್ ಕಲಾವಿದನಕ್ಕಲು ಎಂಚ ತಯಾರಾವಂದಿತ್ತೀನಿ ಬಂದು ಅಕಲಿಗೆ ಅಪಗ ತರಬೇತಿ ಕೇಂದ್ರಗಳು ಪೂರ ದಾಲ ಇಚ್ಚಿ ಮೇಳಡೆ ತಯಾರಾಪಿನಿ ಅಕಲ್ನ ವೇಷ ಆದ ಬತ್ತದಕ್ಕಲು ಬೇತ ಸೀನಿಯರ್ ಕಲಾವಿದನಕ್ಕಲು ಎಂಚ ಮಲ್ಪುವೇರು ಆಟ ತೂ ಓಡೋದು ಆಟ ತೂದು ಅಕ್ಕಲು ಬಕ್ಕ ಕಲ್ಪುನು ಒಂಜಿ ದಿನ ಮಲ್ಲ ಕಲಾವಿದಕ್ಕೆ ಬರ್ರ ಇಚ್ಚಿನ ಬಕ್ಕ ಎಲ್ಲಿಯ ಕಲಾವಿದಾಗ ಆ ವೇಷ ತಿಕ್ಕುನು ಅಂಚ ಯಕ್ಷಗಾನ ರಂಗಡ ದುಂಪೋತಿನಂಚಿನ ಒಂಜಿ ವ್ಯವಸ್ಥೆ ಕಲಾಭೂಮಿಡ್ ಮಾತ ರಂಗಭೂಮಿದ ಮಲಮಲ್ಲ ಕಲಾವಿದರನ್ನ ಕೆಲವೊಂಜಿ ಚರಿತ್ರೆ ತೊಂಡ ಆನಿ ಕಲಾವಿದ ಬರದಕ್ಕೆ ಮೇರೆಗೆ ಒಂಜಿ ವೇಷ ಬರ್ದು ಕಡಪುಡಿಯರು ಬೊಕ್ಕ ಆರು ಮೇಯ್ನ್ ವೇಷಧಾರಿ ಆಯರು ಇಂಚಿನ ಚರಿತ್ರೆ ತೋಜುಡು ಅಂಚಾದ ಯಕ್ಷಗಾನಲ್ಲ ಮೇಘಶ್ರೀ ನನ್ನ ಮಲ್ಪುಡಾಯಿನ ಬೇಲೆ ಸಾಧನೆ ನಿರಂತರವಾದ ಉಪ್ಪೋಡು ಬೊಕ್ಕೊಂಜಿ ಅಧ್ಯಯನಶೀಲತೆ ಬೊಕ್ಕೊಂಜಿ ಅದು ಕೆಂಡು ಅಲ್ಲಜಿ ಕೆಂಡದು ಬೊಕ್ಕೊಂಜಿ ಹೊಸತನ ಅಂದು ಬಂಡ ಅವು ಮೇಘಶ್ರೀನೇ ಮ್ಯಾನರಿಸಮ್ ಅಂದ ಅವಳು ಅಲ್ಲ ಶೈಲಿ ಪಂಡದು ಇದು ಅರುವ ಶೈಲಿ ಇನ್ನೊಂದು ಕುಂಬಳಿನ ಶೈಲಿ ಇನ್ನೊಂದು ಅಂಚೆನೆ ಚಿಕ್ಕಳಿದನ ಶೈಲಿ ಇನ್ನೊಂದು ಅಂಚೆನೆ ಮೇಘಶ್ರೀನೇ ಶೈಲಿ ಅವು ಬರೋಡು ಮಸ್ತ್ ಸಾಧನೆ ಬೋಡು ಬೇತಕ್ಕೆ ತೂಡು ಕಲ್ಪುಡು ಒಂದು ಈ ಗೇನದೀಗ ಅಲ್ಲ ದುಂಬುದ ಯಕ್ಷಗಾನ ಒಂಜಿ ಜೀವನ ಎಡ್ಡೆ ಅವಳಿಂದ ಆರೈಕೆ ಮಾಡ್ಬೋದು ಅಲ್ಲ ವಿದ್ಯಾಭ್ಯಾಸ ಎಂಕೋ ಮಾಡ್ಕೊಂಡು ಯಕ್ಷಗಾನನೇ ಜೀವನ ಆಗಬಲ್ಲ ಯಕ್ಷಗಾನ ಅವು ಅವನಿಗೆ ಹವ್ಯಾಸ ಆದಿರ್ತದೆ ನಮ್ಮನೇ ಆಯ್ನ ಒಂಜಿ ವೃತ್ತಿ ಜೀವನನ ಉದ್ಯಮನ ಹತ್ತಿನ 5 ಪಕ್ಕ ಮದುವೆ ಆದ ಒಂಜಿ ಗೃಹಸ್ಥ ಜೀವನ 5 ಉಪ್ಪುನಗ ಗೌರವಯುತವಾದ ಆ ಯಕ್ಷಗಾನ ಕಲೆ ಮೋಕೆ ಮಾಡ್ತೋದು ಅವನ್ ಪೂರ್ಣಾವಧಿಯಾದ ಅವನೊಂಜಿ ಸಂಪಾದನೆದ ಸಾಧಿಯಿಂದ ತೆರೆಯುವಂದ್ರೆ 5 ಪಕ್ಕತ್ತಿಗೆ ಆ ಯಕ್ಷಗಾನಕ್ಕೆ ದಾದ ಕೊರಿಯರೇ ಹಾಕುದು ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರು ಮೇಘಶ್ರೀ ದುಂಬುದ ಹೆಚ್ಚು ದೀವಡೆಂದು ಆಶಯ ಮಾಡ್ಕೊಂಡು ಅಲ್ಲಿಗೆ ಸನ್ಮಾನ ನನಗೆ ಅಲ್ಲಿ ಹೊರಗೆ ಜೋಕುಲ್ ಕೂಡ ಅಕ್ಕೆಲ್ಲ ಮನಸ್ಸಿಗೆ ಪಟ್ಟೋಡು ಆ ಹೆಂಗುಲ್ಲ ಇಂಚ ಸಾಧನೆ ಮಾಡ್ತಾನೆ ಹೆಂಗೆಲ್ಲ ಒಂದು ದಿನ ಬಂದು ಸನ್ಮಾನ ಮಾಡ್ತೀವಿ ಅವು ಇದಕ್ಕೆ ಪ್ರೇರಣೆ ದೊಡ್ಡ
ತರಬೇತಿ ಪಡೆದು ಏದು ಜೋಗಲಿ ಮನಸ್ಸು ಕೈದಿರಲಿ ನೆಕ್ಲೆಸ್ಟ್ ಲೆಕ್ಕನೆ ಸನ್ಮಾನ ಆಡುವುದು ಒಂಜಿ ರಡ್ಡು ಮುಂದಲೆ ಅಲ್ಲ ನಾಲ್ಕು ಜೋಗ್ಲ ಎದುರು ಮಾತ ಜೋಗ್ಲಿಗಳು ಉಂಟು ಅವು ಸನ್ಮಾನ ಆವಡುದು ಅಂದ ಐಕೆ ಬಂದು ಬರುವುದು ಐಕೆ ಸಾಧನೆ ಮಾಡ್ಬೋದು ಸಾಧನೆ ಮಂತಂಡ ಅಂಚಿನ ಸನ್ಮಾನ ಆಪುಡು ಒಕ್ಕ ಯಕ್ಷಗಾನಡ್ ನನ್ನೊಂಜಿ ವಿಭಾಗ ಪಾತ್ರಗಳು ನಮ್ಮ ಒಂಜಿ ಲೆವೆಲ್ಗೆ ಬತ್ತಿರೋಕ ನಮ್ಮ ಒಂಜಿ ಬ್ರ್ಯಾಂಡ್ ಆದ ಕೊಡ್ಬೋದು ಆ ಇಂಚಿನ ಪ್ರಸಂಗ ಮೇನ್ ರೋಲ್ ಇಂಕೆ ಅವು ನನ್ನ ಒಂದೊಂದು ಸ್ಟೆಪ್ ಹೋನಾಗ ಬೇರೆ ಬೇರೆ ತಂಡದೊಟ್ಟಿಗೆ ಮಿಕ್ಸ್ ಆಪಿನ ಅವಕಾಶ ಉಂಟು ಅಪ್ಪಾಗ ನನಗೆ ರಡ್ಡು ನಮ್ಮನೆ ಹೊರ ನನಗೆ ದಿಕ್ಕಿನ ಮಾತ ಪಾತ್ರ ಅಂತಂದ್ರೆ ನಮ್ಮ ಮಿಸ್ಯೂಸ್ ಅಂತೀವಿ ಅದು ಲಾಸ್ಟ್ ವೈಕಲ್ ಮೇರೆ ಪಾಡ್ಗ ಅವಳು ಆಂಡ ವಾ ಪಾತ್ರಲ ಅವು ಎಲ್ಲಿ ಅಂತ ತಿಳಿಯೋಣ ಒಂದು ಪ್ರಸಂಗ ಎದ್ದೆ ಆಗೋದ್ರಿಂದ ಆಂಡ ಐದು ಮೇನ್ ವೇಷದಲ್ಲೂ ಮಾತ್ರ ಪ್ರಧಾನ ಪಾತ್ರ ಒಪ್ಪುಂಡು ಪೋಷಕ ಪಾತ್ರ ಒಪ್ಪುಂಡು ಒಂಜಿ ಪದ್ಯದ ಅರ್ಧ ಉಪ್ಪುನಂಚಿನ ವೇಷ ಒಪ್ಪಲ್ಲ ಅವು ಭಾರಿ ಇಂಪಾರ್ಟೆಂಟ್ ಎಷ್ಟೋ ಸಲ ನಂಗಿದ್ದೆ ದೇವಿ ಮಾತ್ರ ಹುಲ್ಯ ಮುಟ್ಟ ಆಟದ ಉಪ್ಪ ಐದು ಸುಗ್ರೀವನ ಪಾತ್ರದ ಮಿತ್ತು ಬಾರ್ದೆ ಆಗೋದು ಆ ಇಡೀ ನೆನಪು ಹೊಡೆಯುವ ನಂಚಿನ ಸುಗ್ರೀವನ ಒಂದು 10 ನಿಮಿಷದ ಬೇರೆ ರಕ್ತ ಬೀಜ ಇಡೀ ಆಟದ ಉಪ್ಪುನು 20 ನಿಮಿಷದ ಬೇರೆ 25 ನಿಮಿಷ ಅಂಡ ರಕ್ತ ಬೀಜನ ಪಾತ್ರ ದೇವಿ ಮಾತನಾಡಿ 16 ಗಂಟೆ ಹುಲ್ಯ ಮುಟ್ಟ ಉಪ್ಪುನ ದೇವೇಂದ್ರ ಹೊರ ಬಂದು ಕೊಟ್ಟಿನ ಇಂದ ರಕ್ತ ಬೀಜ ತೋಡ್ಬೇಡಿ ಏತು ಹೊತ್ತು ಆ ರಂಗಸ್ಥಳದ ವೇಷ ಒಂದು ಇಂಪಾರ್ಟೆಂಟ್ ಆಗ್ತದೆ ಮಂಜು ಕೊಡ್ನ ಪಾತ್ರನ ನಮ್ಮ ರಂಗಸ್ಥಳದ ಎಂಚ ತೋಜಾವ ಒಂದು ಇಂಪಾರ್ಟೆಂಟ್ ಈ ಪರಿಸರದ ಯಕ್ಷಗಾನ ಕ್ಲಾಸ್ ಒಂದು ಆವಂಗುಂಡು ಯಕ್ಷಗಾನಕ್ಕೆ ಸಂಬಂಧಪಟ್ಟ ತಾಳಮದ್ದಳೆ ಉಂಟು ಅತ್ಯಂತ ಬೇರೆ ಆ ಪ್ರಕಾರದ ನಂಗೆ ಈ ಪುರಾಣ ಜ್ಞಾನ ಕೊಟ್ಟು ಭಾರತೋಜನ ಶಿಷ್ಯದೇ ಆದ ಮನಸ್ಸು ಮಂತ್ರ ಇತ್ತ ಅವಧಾನ ಅನ್ನೋದು ಕಲೆ ಬಂದು ಅವು ಇದೆ ನಶಿಸಿ ಅವು ಇದ್ದೆಲ್ಲ ಇದೆ ಭಾರಿ ಲೆಕ್ಕ ಮಂತ್ರ ಅವಧಾನ ಇರೋದು ಅವೇನೆ ಅಲ್ಲಿ ಕಲ್ಪೋಲಿ ಮನಸ್ಸಿತ್ತಿಲ್ಲ ಎಂಟ ಗುರುಗಳು ಎರಡ ಪೀಳಿಗೆ ತೊಂದು ಅವಧಾನ ಕಲೆ ಅವು ಅವು ಎಲ್ಲ ಇದೆ ಅಲ್ಲ ಯೂನಿಕ್ನೆಸ್ ಅವಧಾನ ಮಂತ್ರಲ್ಲ ಗೊತ್ತುಂಟು ಯಕ್ಷಗಾನ ವೇಷದ ಗೊತ್ತುಂಟು ಭಾಷಣ ಮಂತ್ರಲ್ಲ ಗೊತ್ತುಂಟು ಅಂಚದ ಎಡಿಷನಲ್ ಕ್ವಾಲಿಫಿಕೇಶನ್ ಅಂತ ಬಂತು ಅವೇನು ತೆತ್ತೊಂಡ್ರೆ ಸಾಧ್ಯ ಉಂಟು ಅವಧಾನ ಕಲೆಯಿಂದ ಸಾಧ್ಯ ಅಂಡ ಅಭ್ಯಾಸ ಮನ್ಪಡೆ ಇದು ಪಂಡೊಂದು ಒಪ್ಪಂದು ಗೊತ್ತಾ ಈ ಪರಿಸರದ ಕೆಲವೊಂದು ಅಭಿನಂದನೆ ಕೊಡ್ತೇನೆ ದಯಪಂಡ ಹೆಚ್ಚಾದ ಹಿತ್ತಲ ಗಿಡ ಮದ್ದಲ್ಲ ಅನ್ನೋದು ಒಂದು ನಮ್ಮ ಒಂದು ಒಂದು ನಿಂತ ಬೇರೆ ಕಡಿಮೆ ಕಲೆಗಳುಂಟು ಈ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಮಗಳು ಭಾಗವಹಿಸ್ತಿದೆ ಆ ಕೆಲೆಗೆ ಗೊತ್ತಾವ್ದ ಮೂಲು ಈ ಊರ್ದಕ್ಕೆಲ್ಲ ಆಶೀರ್ವಾದ ಇದ್ದು ನಡೆದಾದ ಮೂರು ಫಸ್ಟ್ ಬೈತಾರೆ ಊರ್ದಕ್ಕೆಲ್ಲ ಸಪೋರ್ಟ್ ಉಂಟು ಮೊಲೆಗೆ ಒಂದು ಬೇರೆ ಕೈಗೆ ಇಚ್ಛೆ ಒಂದು ಯೂನಿಕ್ನೆಸ್ ಅಲ್ಲ ಇಡೀ ಒಂದು ಪರಿವಾರ ಇಟ್ಟು ಮಾತ ಜಾತಕಗಳು ಈ ಪರಿಸರದ ಪೂರ ಅಂಚಿನ ಒಂದು ಎಡ್ಡೆ ಆತ್ಮೀಯ ವಲಯ ಉಂಟು ಅಂಚಿನ ಒಂದು ಎಡ್ಡೆ ಈ ವಲಯನ್ನು ಎನ್ನ ಅಭಿಮಾನಿ ಬಳಗ ಅಂದ್ರೆ ಗರ್ವಡಿ ಎನ್ನದೇ ಅಭಿಮಾನಿ ಬಳಗ ಅಂತ ಅವು ತನಿಟ್ಟು ಬರ್ತದ ಒಕ್ಕ ಬಾರಿ ಮಾಡ್ಬೋದು ನಿನ್ನ ಪ್ರೀತಿ ಮಲ್ಪುಣ ನಿನ್ನ ಶ್ರೇಯಸ್ಸನ್ನ ಅಪೇಕ್ಷೆ ಮಲ್ಪುಣ ಅಂಚಿನ ಒಂದು ಬಳಗ ಉಳ್ಳೇರಿ ಪ್ರೋತ್ಸಾಹ ಕೊಲ್ಪಿನ ಉಳ್ಳೇರಿ ಪಂಪಿನಂಚಿನ ಆ ಒಂಜಿ ಏನದು ಇದೆ ನನ್ನದಲ್ಲ ವಿದ್ಯಾಭ್ಯಾಸ ಅಲ್ಲ ತುಂಬದ ಜೀವನ ಎಡ್ಡೆ ಅವರ ಪಡೆದೇ ಶುಭ ಹಾರೈಕೆ ಮತ್ತು ಒಪ್ಪರ ಎನ್ನ ಮಾತ ಆತ್ಮೀಯ ಮಿತ್ರರ ನಗಲಿಗೆ ಇಂಚಿನ ಯಕ್ಷಗಾನ ಸಂಬಂಧಿ ಚಟುವಟಿಕೆಯಲ್ಲಿ ಮತ್ತೊಂದು ಪುಲೆ ಎಂಕುಲ ಬರ್ಪ ನನ್ನ ರಿಟೈರ್ಮೆಂಟ್ ಅದು ಅಂಚಾದ ಇಡೆಗೆ ಇನ್ಯಾಕೆ ಬರ್ತೀನಿ ಆಂಡಾಯ್ಕೆ ಹೇಳಿಕೆ ಕೊಡುದು ನಿಜ ಇಲ್ಲಡೆ ಬರ್ತಿಲ್ಲ ನಮ್ಮ ಕುಟುಂಬದಿಲ್ಲ ಬರ್ತಿಲ್ಲ ಅಂಚಾದ ವಾ ಸಂದರ್ಭಡ್ಲ ನಿಖಿಲ ವಾ ಕಾರ್ಯಕ್ರಮ ಇದನ್ನೆಲ್ಲ ಬರ್ತೇನೆ ಸೊಲ್ಬೇಕು ಒಂದೇ ಕುರಿತು ಕೇಶವ ಶಿಶು ಮಂದಿರದ ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದ ತಂಡದ ಸದಸ್ಯರಿಗಳ ಶಾಲ್ ಪಾಡ್ದು ಅಭಿನಂದಿಸಾಯಿರು.
ಕಲಾ ಸಂಪದದ ಯಕ್ಷಗುರು ಶ್ರೀ ಅಶ್ವಥ್ ಮಂಜನಾಡಿಯರಿಗ್ಲ ಗುರುವಂದನದ ಗೌರವಾರ್ಪಣೆ ಸಂದಾಯರು. ತಾನು ತಂಕ್ ಗೊತ್ತಿತಿನಾತೇನು ಜೋಗ್ಲೆ ಕಲ್ಪಾದೆ ಮೇಘಶ್ರೀಗ್ಲ ಕಲ್ಪಾದೆ ತಂಕ್ ಗೊತ್ತಿ ಚಾಂದಿನೇನು ತನ್ನ ಗುರುಗಳು ಯಕ್ಷರಂಗದ ಸವ್ಯಸಾಚಿ ಬೊಟ್ಟಿಕೇರಿ ಪುರುಷೋತ್ತಮ್ ಪೂಂಜರಿಡ ತೆರೆದು ಬತ್ತದು ಮೂಲು ಕಲ್ಪಾದೆ. ಮೇಘಶ್ರೀಡ ಪ್ರತಿಭೆ ಉಂಡು, ಸ್ವಂತ ಪರಿಶ್ರಮದ ಅಭ್ಯಾಸ ಉಂಡು. ನನದುಂಬಗು ನೇರ ಸ್ಪರ್ಧೆಡು ಮೇಘಶ್ರೀ ಬೊಕ್ಕ ಯಕ್ಷಗಾನ ತಂಡ ಗೆಂದಡು ಪಂಡದ ಶ್ರೀ ಅಶ್ವಥ್ ಮಂಜನಾಡಿ ಹಾರೈಸಿರು. ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಕಲಾವಿದರಿಗೂ, ಕಲಾ ಪೋಷಕರಿಗೂ, ಎಲ್ಲ ಮಾತೆಯರಿಗೂ ಶಿರವಾಗಿ ನಮಿಸ್ತಾ, ಮೇಘಶ್ರೀ ಕಜೆ ಇವರ ಬಗ್ಗೆ ಅಭಿನಂದನಾ ಮಾತನ್ನು ನಾನು ಹಾಡ್ತೀನಿ. ಉಜಿರೆಯವರು ನಡೆಸಿದಂತಹ ಯಕ್ಷ ದಿತ್ತಾದೇವಿ ಹೆಜ್ಜೆಗೆ ಹೆಜ್ಜೆ ವಿಡಿಯೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದು ಸಂತೋಷದ ವಿಷಯ. ನನಗೆ ಆ ಕಾರ್ಯಕ್ರಮ ಆದದ್ದು ಗೊತ್ತಿರಲಿಲ್ಲ. ಕಾರ್ಯಕ್ರಮದ ರಿಸಲ್ಟ್ ಬರುವಾಗ ಅದರ ಮೊದಲು ಅದರ ಅಪ್ಲಿಕೇಶನ್ ಎಲ್ಲ ಬಂದಿದೆ, ಅದು ಗೊತ್ತಿರಲಿಲ್ಲ ನನಗೆ. ಆದರೆ ಮತ್ತೆ ಗೊತ್ತಾಯಿತು ಇಂಥ ಮೇಘಶ್ರೀ ಸ್ಪರ್ಧಿಸಿದ್ದಾಳೆ ಅನ್ನೋದು ಮತ್ತೆ ಗೊತ್ತಾಗಿದೆ. ಅದರ ತೀರ್ಪು ಬಂದಾಗ ಸಂತೋಷ ಆಯಿತು. ಹಾಗೆ ನಾನು ಎಷ್ಟು ಗುರುತ್ವದಲ್ಲಿ ಅವಳಿಗೆ ಕಲಿಸಿದ್ದನು, ನನಗೆ ಎಷ್ಟು ಗೌರವ ಸಲ್ಲದಕ್ಕೆ ಹೆಚ್ಚಿನ ಗೌರವ ಅವಳಿಗೆ ಸಲ್ಲಬೇಕು. ಯಾಕಂದರೆ ಅವಳ ಸತತ ಪ್ರಯತ್ನ, ಅವಳಾಗಿ ತೀರ್ಮಾನಿಸಿ ಅವಳೇ ನಾಟ್ಯವನ್ನು ಅಭ್ಯಾಸ ಮಾಡಿದ್ದಾಳೆ. ಹಾಗಾಗಿ ಆ ಎಲ್ಲ ಗೌರವ ಅವರಿಗೆ ಸಲ್ತದೆ. ಮತ್ತು ಇದು ಏನಾಗಬೇಕು ಅಂದರೆ ಅವಳಿಗೆ ಅಭಿನಂದನೆ ಅಂದರೆ ಎಲ್ರಿಗೂ ಈಗ ಅಭಿನಂದನೆ ಆಗಿದೆ. ಈ ಮಕ್ಕಳ ಅಭಿನಂದನೆಯನ್ನು ನಾನು ವಾರ್ಷಿಕೋತ್ಸವದಲ್ಲೊಮ್ಮೆ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದೆ. ಈಗ ನನಗೆ ಸಂತೋಷ ಆಯಿತು. ಯಾಕಂದರೆ ಪ್ರತಿ ಮಕ್ಕಳಿಗೂ ಎಲ್ಲ ಕಡೆ ಆಗಿ ಆ ಮಕ್ಕಳಿಗೆ ಏನಾದರೂ ಗೌರವ ಸಿಕ್ಕಿದರೆ ಮತ್ತೆ ಅದು ಸಂಸ್ಥೆಗೆ ಹೋಗಬೇಕು ಅನ್ನುವಂಥ ಆಸಕ್ತಿ. ಆ ಒಂದು ಕಾರ್ಯಕ್ರಮ ಇವತ್ತು ನೆರವೇರಿದೆ, ಅದು ಮನಸ್ಸಿಗೆ ಸಂತೋಷ ಆಗ್ತದೆ. ಹಾಗೆ ಇನ್ನು ಮುಂದಕ್ಕೆ ಆಮೇಲೆ ಕೆಲವು ಮಾತು ಬಂತು, ಕೇಶವ ಶಿಶು ಮಂದಿರದ ಅದಕ್ಕೆ ಪ್ರೈಸು ಹೋಗಿದೆ, ಅವರಿನ್ನು ಮುಂದೆ ನೇರವಾಗಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲಿ ಅನ್ನುವ ಮಾತು ನನಗೆ ಬಂತು. ಹಾಗಾಗಿ ನಾನು ಎಲ್ರಿಗೂ ಈಗ ಒಂದು ಮಾತು ಹೇಳೋದಿಷ್ಟೇ, ಮುಂದೆ ನೇರವಾದ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸುವ, ಅದರಲ್ಲಿ ಬಹುಮಾನ ಬರಬೇಕು ನಮಗೆ. ಅದಕ್ಕೆ ಎಲ್ಲರೂ ಮನಸ್ಸು ಮಾಡಬೇಕು. ಕೇಶವ ಶಿಶು ಮಂದಿರಕ್ಕೆ ಇದೊಂದು ನಮ್ಮ ಈ ಶಿಶು ಮಂದಿರ ಎನ್ನುವ ಕಿರೀಟಕ್ಕೆ ಮುತ್ತಿನಂತೆ ಈಗ ಹೊಳೆಯುತ್ತಾ ಇದ್ದಾಳೆ ಮೇಘ. ನಾವೆಲ್ಲರೂ ಅದಕ್ಕೆ ಪ್ರಕಾಶವಾಗಿ ಸೇರಬೇಕು ಅಂತಾದರೆ ಮಕ್ಕಳು ಇನ್ನೂ ಪ್ರಯತ್ನ ಮಾಡಬೇಕು. ಇಲ್ಲಿಗೆ ಮುಗಿಯಲಿಲ್ಲ, ಎಲ್ಲ ಮಕ್ಕಳು ಪ್ರಯತ್ನ ಮಾಡಬೇಕು. ಇನ್ನು ಮುಂದೆ ನಡೆಯುವ ನೇರ ಸ್ಪರ್ಧೆಯಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆಯಬೇಕು. ಆಗ ಅದಕ್ಕೂ ಇದಕ್ಕೂ ಗೌರವ ಸಿಗ್ತದೆ, ಅವರವರ ಸಾಮರ್ಥ್ಯ. ಹಾಗಾಗಿ ಈ ಒಂದು ಗೌರವಕ್ಕೆ ನಾವು ಇನ್ನು ಮತ್ತು ಮಹತ್ವವನ್ನು ಸೇರಿಸಬೇಕು ಅಂತಾದರೆ ಮುಂದೆ ನಡೆಯುವಂತಹ ಯಾವ ಸ್ಪರ್ಧೆ ಉಂಟು ನಾವು ಭಾಗವಹಿಸಬೇಕು, ನೇರವಾಗಿ ಸ್ಪರ್ಧೆಯನ್ನು ಪಡೆಯಬೇಕು. ಅದನ್ನು ನಾವು ತೋರಿಸಬೇಕು. ಕೇಶವ ಶಿಶು ಮಂದಿರದ ಯಕ್ಷಗಾನ ಸಂಘ ಎಷ್ಟು ಅನ್ನೋದನ್ನು ತೋರಿಸಬೇಕು. ಹಾಗಾಗಿ ಎಲ್ರಿಗೂ ಅದೊಂದು ಕಿವಿ ಮಾತು. ಮತ್ತು ಇನ್ನು ಮುಂದಕ್ಕೆ ಅದೇ ನಾಟ್ಯ ಕ್ಲಾಸ್ ಆರಂಭ ಆಗುತ್ತದೆ ಅಂದರೆ ಸಮಸ್ಯೆ ಉಂಟು. ಹಾಗಾಗಿ ಎಲ್ಲರೂ ಆ ಬಗ್ಗೆ ಯೋಚಿಸೋಣ. ಹಾಗೆ ಇನ್ನು ಮುಂದಕ್ಕೆ ಇವಳ ಯಕ್ಷಗಾನದ ಭವಿಷ್ಯ ಉತ್ತಮವಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ, ನನ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಈ ಸಂಘಕ್ಕೆ ನಾನು ನನ್ನಲ್ಲಿರುವಂಥ ವಿದ್ಯೆಯನ್ನು ಧಾರೆ ಇರೈತೆ. ನನ್ನಿಂದ ಎಷ್ಟು ಸಾಧ್ಯ, ನಾನು ಮೇಳದಲ್ಲಿ ಯಾವ ರೀತಿಯಲ್ಲಿ ಪಳಗುತ್ತೇನೋ ಅದಕ್ಕಿಂತ ಮೀರಿ ನಾನು ಕಲಿಸ್ತೇನೆ. ಹಾಗೆ ನಾನು ಒಳ್ಳೆ ಗುರುಗಳ ಹತ್ತಿರ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ಅವರ ಹತ್ತಿರ ಹೋಗಿ ನಾನು ಏನಾದರೂ ಸಂಶಯ ಇದ್ದರೆ ಕಲಿತು ಬರ್ತೇನೆ. ಹಾಗಾಗಿ ಯಾವುದೇ ತಪ್ಪನ್ನು ನಾನಿಲ್ಲಿ ಕಲಿಸುವುದಿಲ್ಲ. ಆದಷ್ಟು ನನ್ನಿಂದ ಕೂಡಿದಷ್ಟು ಒಳ್ಳೆ ರೀತಿಯಲ್ಲಿ ಈ ಯಕ್ಷಗಾನ ಸಂಘವನ್ನು ನೀವೆಲ್ಲರೂ ವಿಶ್ವಾಸ ನನ್ನಲ್ಲಿ ಇಟ್ಟ ಹಾಗೆ ಈ ಯಕ್ಷಗಾನ ಸಂಘವನ್ನು ಇನ್ನೂ ಉನ್ನತ ಶಿಖರಕ್ಕೆ ನಾನು ಏರಿಸುವಲ್ಲಿ ಪ್ರಯತ್ನ ಮಾಡುತ್ತೇನೆ ಎಂದು ಎಲ್ಲರಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಂಕ ಇಲ್ಲಡ್ ತಿಕ್ಕಿನ ಪ್ರೋತ್ಸಾಹ ಎಡ್ಡೆ ಗುರುಕ್ಲನ ಕೈಟ್ ಮಾರ್ಗದರ್ಶನ ಬೊಕ್ಕ ತನ್ನ ತಂಡದ ಪ್ರೋತ್ಸಾಹಡು ಈತು ಬುಲೆಯರೆ ಸಾಧ್ಯ ಆಡು ದುಂಬಗ್ಲ ಮಾತೆನಲ ಆಶೀರ್ವಾದ ಸಾಕಾರ ಬೋರ್ಡ್ ಪಣದು ಮೇಘಶ್ರೀ ಕಜೆ ತಂಕ್ ಸಾಕಾರ ಕೊರ್ನ ಮಾತ್ರೆಗ್ಲ ಸೊಲ್ಮೆ ಸಂದಾಯರು ಅಭಿನಂದನೆಗೆ ಯಾನಿ ಏತ್ ಅರ್ಹಳು ಪನ್ಪುನೆಂಕ್ ಪ್ರಶ್ನೆ ಇತ್ತೆ ಮೂಡೊಂದುಂಡು ನೆಟ್ಟಿ ಒಂಜಿ ವಿಷಯ ಇಂಕ ಅರ್ಥ ಏನಿದಾಯಿ ದಾದಂದು ಪಂಡ ಈ ಅಭಿನಂದನೆ ಮಂತಿನಿ ಹಿಡ್ದು ಎನ್ನ ಹೊಣೆಗಾರಿಕೆ ನನ್ನಲ ಮಸ್ತುಂಡು ಒಂದು ಎಂಕ್ ತೋಚ್ಪೊಂದುಂಡು. ಯಾನು ಎಲ್ಲೊಪ್ಪ ನಗರದಿಂಚಲೇ ಈ ಶಿಶು ಮಂದಿರಡು ಬೊಲಿತಿನ ಪೊನ್ನಿಯಾನು ಆಜಿನ ಕ್ಲಾಸ್ ಇಡುಪ್ಪುನಾಗ ಸೂರ್ಯನಾರಾಯಣ ಪದಕಣ್ಣಯ್ಯ ಬಯರ್ 6ನೇ ಗುರು ದೀಕ್ಷೆಯನ್ನು ಪಡೆದು
ಅಲೆಯೂರ್ ಸರ್ ಉಲ್ಲೆ ರವಿ ಅಲೆಯೂರ್ ಸರ್ ಆರ್ನೇ ಹಿಡ್ದು ಯಾನು ನನ್ನೆಲ್ಲ ಚೂರು ಜಾಸ್ತಿ ಹೆಚ್ಚಿನ ಕಲ್ತದ್ದು ದೀವಿತ್ ಸರ್ ಅದು ಪಡು ಬೊಕ್ಕ ದಯಾನಂದ್ ಪಿಲಿಕೂರ್ ಸರ್ ಅದು ಪಡು ಅಶ್ವಥ್ ಸರ್ ಅದು ಪಡು ಅಶ್ವಥ್ ಸರ್ನ ಬಗ್ಗೆ ಪನ್ನುಂಡ ಯಾನು ಜಾಸ್ತಿ ವೆರೈಟೀಸ್ ಯಾನು ಜಾಸ್ತಿ ಕಲ್ತೀನಿ ಅಶ್ವಥ್ ಸರ್ ಎಂಕ್ ಕಲ್ಪದು ಕೊರ್ನಿಡ್ತು ಅಂಚೆನ ಮಾತ ಗುರುಕುಲಗ್ಲ ಯಾನು ಹೃದಯಪೂರ್ವಕವಾದ ಯಾನು ಧನ್ಯವಾದ ಅಂದು ಈ ಮೂಲಕ ಯಾನು ಪನ್ಪ ಶಿಶು ಮಂದಿರದ ಬಗ್ಗೆ ಯಾನು ಪನ್ನುಂಡ ನಿಕ್ಲಿಗೆ ಮಾತೇ ರೆಗ್ಲ ಗೊತ್ತುಂಡು ಶಿಶು ಮಂದಿರದ ಬಗ್ಗೆ ನೆಟ್ಟೆ ಬಾಲಗೋಕುಲ ಅದುಪ್ಪಡು ಕಿಶೋರ ಭಾರತಿ ಅದುಪ್ಪಡು ದೊಂಜಿ ಒಂಜಿ ವ್ಯಕ್ತಿತ್ವನ ವಿಕಸನ ಮಲ್ಪುನಂಚಿತ್ನ ಶಿಕ್ಷಣ ಪಡೆಯಿನ ಸಂಸ್ಥೆ ಎಂದು ಪಂಡ ಶಿಶು ಮಂದಿರ ಅಂದು ಪನುಲಿ ಇನ್ನು ಯಕ್ಷಗಾನ ಜರ್ನಿದ ಬಗ್ಗೆ ಏನು ಪನುಡುಂದಾಂಡ ಯಕ್ಷಗಾನ ಇದೊಂಜಿ ಪ್ರದರ್ಶನ ಕೊರಿಯ ಆಯ್ತಾ ನೆಕ್ಸ್ಟ್ ಬರ್ತದೆ ಏರಾಣಲ ಬತ್ತೆ ನಡ ಪನ್ಪೇರು ಬಾರಿ ಲಾಯ್ಕ್ ಮಲ್ತ ಮಗ ಬಾರಿ ಶೋಕಾಂಡು ಅಪ್ಪಗೇನ ಪಪ್ಪ ಪಲ್ ಪನೊಂದು ಪೇರು ಏರಾಂಡಲ ಬತ್ತು ಪುಗರಂಡ ಐಟನಿಕ ಅಹಂಕಾರ ಬರ್ರೆ ಬಲ್ಲಿ ಅವನಾಕಲ್ ಪನ್ನೀನು ಎಡ್ಡೆಗೆ ದೆತ್ತೊಂದು ನನಲಾತು ಮುಂದುವರಿಯರು ಉಂಡು ಪಂಡದು ಈ ಭಾವಿಸೋಡು ಪಂದು ಅದಕ್ಕೆ ಮುಲ್ಪೊಪ್ಪುನ ಮಾತೆ ಎಂದಿರು ಇನ್ನು ಅಮ್ಮನಕಲಿಂದೆ ಪನೋಡು ಅಮ್ಮಗೆ ಸಮಾನ ಏನಕಲಿ ಮಾತಿರಲ್ಲ ಮಿಕ್ಕಲು ಪ್ರತಿಯೊರು ಬತ್ತದು ಏನೊಂದು ಎನ್ಕರೇಜ್ ಮಲ್ಪುನ ಅದು ಪಡು ಮುಲ್ಪ ಸದಾಶಿವಾಚಾರ್ಯ ಎಂಕಲ್ ಯಕ್ಷಗಾನದ ಸಂಚಾಲಕರು ಪ್ರತಿಯೊಂದು ದಿನ ದಯಪಂಡು ಎಂಕಲ್ ಐತಾರ ಕ್ಲಾಸ್ ಒಂದು ಪುಂಡು ಐತಾರ ಮಧ್ಯಾಹ್ನದೊಕ್ಕ 2 ಗಂಟೆ ಆತಿನಲ್ಲ ಉಂಡು ಜೋರು ಬಡಲ ಒಂದು ಪುಂಡು ಅಪ್ಪ ಸದ್ದಾಮ್ ಡೊಂಜಿ ಎಂಕಲ್ ಪನ್ಪುಂಡು ಪ್ರೀತಿಡಾರಿನ ಸದ್ದಾಮ್ ಮುಂದೆ ಪನ್ಪುಂಡು ಎಂಕಲ್ ಮಾತಿರಲ್ಲ ಸದ್ದಾಮ್ ಎಂಕ್ಲೆ ನುಂಜಿ ದಾದಾನಲ್ಲಿ ದೆತ್ತುಕೊರ್ಲೆ ಬಲೆ ಜೋಕ್ಲೆ ಪೋಯಿ ದೆತ್ತುಕೊರ್ಪೇರು ಆರಡಿ ಏತು ಉಂಡು ದತ್ತೆ ಎಂಕ್ಲಿಗೆ ಎಲ್ಲೆಲ್ಲಿ ₹1 ಚಾಕ್ಲೇಟ್ ದತ್ತೊಂಡಲ್ಲ ಭಾರಿ ಖುಷಿ ಯಾರು ಆರ್ಗು ದೆತ್ತುಕೊರ್ಪುನತ ಅಂತಂದು ಬೊಕ ಎಂಕ್ಲೆ ಇಲ್ಲಡೆ ಮುಟ್ಟಲ್ಲ ರಿಕ್ಷಾಡೆ ಬಿಡ್ಪೇರು ಬೊಕ ಮುಲ್ಪದ ಕಲಾವಿದರ ಬಗ್ಗೆ ಪನ್ನುಡುಂದಾಂಡ ಯಾನೊರ್ತಿ ಮಲ್ಲ ಸಮರ್ಥ ಕಲಾವಿದೆ ಎಂದು ಯಾನು ಒತ್ತೊನುಜ್ಜಿದೆ ಪನ್ನ ಯಕ್ಷಗಾನ ಪನ್ಪುನೊಂಜಿ ಸಾಗರದಲ್ಲ ಕೈಟ್ ಕಲ್ಪರ ಮಸ್ತುಂಡು ಯಾನೊಂಜಿ ಎಲ್ಲಿಯ ಬಿಂದು ಆತೆ ಎನ್ನ ಸಹಪಾಠಿಲ್ನ ಬಗ್ಗೆ ಪನ್ನುಡುಂದಾಂಡ ಅಕಲ್ಲ ಸಮರ್ಥ ಕಲಾವಿದಿರು ಎನ್ನೆರ್ದು ಸಮರ್ಥ ಕಲಾವಿದಿರು ಯಾನ್ ಪನ್ಪೆ ಯಾನು ಸ್ತ್ರೀ ವೇಷ ಶೋಕು ಮಲ್ಪೆ ಒತ್ತೊನ್ವೆ ಅಂದು ಪುಂಡು ವೇಷ ಕಲ್ಪರೆ ಎನ್ನಲ್ಲ ಮಸ್ತುಂಡು ದಯಪಂಡ ಎನ್ನ ಅಣ್ಣನಕ್ಲ ಅದುಪ್ಪಡು ಪ್ರತೀಕ್ಷಾ ಸನ್ನಿಧಿ ಮುಖೇಶ್ ಅನ್ನೆ ಹೇಮಂತ್ ಅದುಪ್ಪಡು ಅಕಲಾಪುರ ಪುಂಡು ವೇಷ ಅಂತೂ ಕಲ್ಪುನಂಚಿತ್ನ ಮಸ್ತುಂಡು ഞാൻ പൊപ്പടല്ല പനൊന്ന് ಒಂಜಿ ವೇಷ ಇದ್ಬೇಕ ಪಪ್ಪ ಇನಿ ಪ್ರತೀಕ್ಷಾ ಶೋಕ್ ಮಲ್ತಲ್ಲಿ ಹೇಮಂತ್ ಶೋಕ್ ಮಲ್ತೆ ಮುಖೇಶ್ ಅಣ್ಣ ಶೋಕ್ ಮಲ್ತೆ ಎಂದು ಮಾತೆಲ್ಲ ನೆಟ್ಟುಪ್ಪನ ಒಂಜಿ ಎಡೆಡೆ ಟ್ಯಾಲೆಂಟೆಡ್ ವಿದ್ಯಾರ್ಥಿ ಎಂದೆಲ್ಲ ಪನೋದು ಐದು ಬೊಕ್ಕ ಮೋಹನ್ದಾಸ್ ಮಾಮ್ನ ಬಗ್ಗೆ ಪನೋಡುಂದಾಂಡ ಆರಂಜಿ ಕಟೀಲ ಮೇಳಡು ಮ್ಯಾನೇಜರ್ ಇಜ್ಜರು ವಿಠಲ್ ಶೆಟ್ಟಿ ಪಂಡು ಆರೆಲ್ಲ ದೂರಡುಂತುದು ಯಕ್ಷಗಾನನ ತೂಪಿನಾರ ಐದು ಬೊಕ್ಕ ಕಲಾವಿದರ್ನ ತಪ್ಪುನು ಆರು ಮನದಾನಿ ಬತ್ತದ ಲೆತ್ತದ ಪನ್ಪೇರಿಗೆ ನಾ ಪಪ್ಪ ಪನೊಂದಿತ್ತೇರು ಅಂಚನೆ ಮೋಹನ್ದಾಸ್ ಮಾಮ್ಲ ಅಂಚನೆ ಎಂಕಲ್ನ ಎದುರು ಬತ್ತದಾರೆ ಎಂಕಲ್ನ ಮಿಸ್ಟೇಕ್ ಏನು ಪನ್ಪುಜೇರಿ ಇನಿ ಮುಟ್ಟ ಪುಗರ್ದಿನಲ್ಲ ಇಜ್ಜೇರು ಏನ ಪಪ್ಪಡ ಬತ್ತು ಪನ್ಪೇರಿಗೆ ಈರ್ನ ಮಗಲ್ನ ಶೋಕ ಆತಂಡು ಆಲ್ನ ಶೋಕ ಆತಂಡು ಇಂಚ ತಪ್ಪಿತ್ತಂಡ ಐದು ಬೊಕ್ಕ ಅದನ್ನು ಸರಿ ಮಲ್ಪೆರಿತ್ತನ ಪೂರ ಮೋಹನ್ದಾಸ್ ಮಾಮ್ ಪನ್ಪುನಾರು ಅಂಚನೆ ಏನ ಚಿಕ್ಕ ಅದುಪ್ಪಡು ಚಿಕ್ಕಲ್ಲ ಮಸ್ತ್ ಎಂಕ್ಲೆಗೆ ಸಪೋರ್ಟಿವ್ ಏನ ಪಪ್ಪ ಎನ್ನ ಮೊದಲ ಒಂದು ಏನೋ ಗುರು ಒಂದು ಪನೊಲಿ ದಯಪಂಡ ಆರ್ನೇಡ್ದೆ ಯಾನು ಪ್ರೇರೇಪಿತಳಾಯಿನಾಲಿ ಯಾನು ಐದು ಬೊಕ್ಕ ಮಸ್ತ್ ಪನೋಡುಂದಾಪುಂಡು ಅದ ಪನೋಡುಂದಿಲ್ಲ ಎಂಕ್ ಈ ವೇದಿಕೆಡು ಗೊತ್ತಾ ಒಂದಿಜ್ಜಿ ಮುಲ್ಪಪ್ಪನ ಮಾತೆ ಎಂದಿರಿಗೆ ಪನ್ಪುಡು ನಂದು ಮುರಣಿ ಇಂಕ ಲೈಕ್ಸ್ ಚೂರು ಕಮ್ಮಿ ಇತ್ತಿನಾಗ ಮುಲ್ಪದ ಕೆಲವರು ಇಂಕ ಕಾಲ್ ಮಾಡ್ತದ ಕೇಂದಿರು ಮೇಗೆ ಏತ್ ಲೈಕ್ಸ್ ಅಂಡು ಏನು ಪುದರೇರಿಂದ ಪನ್ಪುಜಿ ಮಸ್ತ್ ಜನ ಕೇಂದಿರು ನಡ ಏತ್ ಲೈಕ್ಸ್ ಬೋರ್ಡು ನನ್ನಲ್ಲ ಯಾಪಂಡೆ 2 ಜನ ಲೀಡಿಂಗ್ ಉಲ್ಲೇರು ಯಾನ್ ಚೂರು ಕಮ್ಮಿ ಉಲ್ಲೆ ಎಂದು ಲೈಕ್ ಇದಾಲ ಪೋಡಿ ಪೊಡ್ಚಿ ಈ ವಿನ್ನ ಆಪ ಒಂದು ಎಂಕೆಲ್ಲ ಸಂಬಂಧದಕ್ಕಲಿ ಏರುಲ್ಲೇರು ಮಾತೇರಿಗ್ಲ ಕಡಪುರು ಎಂದು ಪಿರ ಬಯ್ಯ ಕಾಲ್ ಮಾಡ್ತ ಕೇಂದಿರು ಮೇಗೆ ಇತ್ತನಿಕ್ಕೆ ಲೈಕ್ಸ್ ಏತ ಅಂಡು ಅಪ್ಪಗೆ ಎಂಕೊಂಜಿ ಮನಸ್ಸು ಖುಷಿ ಅನ್ಸ ಏತು ಜನ ಪ್ರೋತ್ಸಾಹ ಮಲ್ಪುನಕುಲ್ಲೇರು ಐದು ಪಕ್ಕ ಮುಲ್ಪದ ಕಲಾವಿದರನ್ನು ಪನೋಡು ನಾನು ಎನ್ನ ಅಣ್ಣಿ ರಕ್ತ ಬೀಜ ಬಾರಿ ಲಾಯ್ಕ್ ಮಲ್ಪೆ ಮದು ಎನ್ನ ಚಿಕ್ಕಪ್ಪನ ಮಗೆ ಅದು ಪಡು ಪ್ರತೀಕ್ಷಾ ಅಂದು ಪಂಡ ಅಲ್ಲ ಶಶಿಪ್ರಭೆ ಶೋಕ್ ಮಲ್ಪಲ್ ಸನ್ನಿಧಿಯಿಂದ ಪಂಡ ಚಂದ್ರಶೇಖರ ಅಂದೊಂಜಿ ನೆಟ್ ಪಾಪಣ್ಣ ವಿಜಯಡ್ ಮಲ್ತಿತ್ತಲ್ಲ ಅವಳ ಬಾರಿ ಶೋಕ್ ಮಲ್ಪಲ್ ಮುಖೇಶ್ ಅಣ್ಣನ ಪಂಡ ಮಾರ್ತಾಂಡ ತೇಜ ಅದು ಪಡು ಅಂಚನೆ ಎನ್ನ ಮಿಗ್ದಿ ಮೋಕ್ಷ ಅದು ಪಡು ದಯಪಂಡ ಒಂಜಿ ಪೊನ್ನು ಹಾಸ್ಯ ಮಲ್ಪುನಿ ಪಂಡ ಒಂಚೂರು ಮುಜುಗರ ದಯಪಂಡ ಸ್ತ್ರೀ ವೇಷ ಅದು ಮಲ್ಪೊಲಿ ಪುಂಡು ವೇಷ ಎಲ್ಲ ಮಲ್ಪೊಲಿ ಹಾಸ್ಯ ಮಲ್ಪೆರೆ ಮಾತಿರೆಗ್ಲ ಸಾಧ್ಯ ಇಜ್ಜಿ ಐಟ್ ಎಕ್ಸ್ಪರ್ಟ್ ಎಂದು ಪಂಡ ವೈಭವ್ ಬೊಕ್ಕ ಇಂಕೆಲ್ಲ ತಂಡಡು ಪುನಃ ಮೋಕ್ಷ ಅಂದು ಪನ್ನುಲಿ ಯಾನ್ ನನ್ನ ಕಲ್ಪನೆ ನನ್ನೆಲ್ಲ ಮಸ್ತ್ ಉಂಡು ನವನಿತ ಅಂಕಲ್ ಅದು ಪಡ ಆರಡ
ಬಗ್ಗೆ ಕೆಲವಂಚಿ ಮಾಹಿತಿ ಇಂಕ ಬೋಡಿತ್ತು ತುಳುತ ಅಪ್ಪಗೇನು ಪಪ್ಪಡಗೆ ಏರಡೆ ಅನ್ಕೇನು ಇಂಕ ಇಂಚೆ ಎಂಸಿ ಮಲ್ಪೆರ ಪಂತಿರು ಈಗ ಪಪ್ಪ ಪಂದಿರು ನವನಿಕ್ ಮಾಮೂಲಿ ಆರಡಕ್ಕೆ ಏನು ನಿಕ್ಕೆ ಕಾಲ್ ಮಲ್ತು ಪಂತ ಆರ್ ಎನಿ ಟೈಮ್ ಏನು ಕಾಲ್ ಮಲ್ಪುನಾಗಲ್ಲ ಅವ್ರು ಬ್ಯುಸಿಯಿಂದ ಏನಾಡ ಪಂತಿಜಿರು ಅವರಲ್ಲ ದಾದ ಮಗ ನಿಕ್ ದಾದ ಬೋಡು ಒಂದಕ್ಕೇನಿರು ಪ್ರೀತಿ ಡಾತೊಂಜಿ ಮೋಟಿವೇಶನ್ ಮಲ್ಪುನಾಕಲು ಉಲ್ಲೇರೆಂದು ಪನ್ನಾಗ ನಮಕ್ ಕಲ್ಪೆರೆ ನನಲ್ಲ ಮಸ್ತ್ ಉಂಡು ಐಪಕ ಪಿರೋಂಜಿ ಪನ್ನುಡು ನಾನು ಈ ಸ್ಪರ್ಧೆನ ಆಯೋಜನೆ ಮಲ್ತಿನ ಯಕ್ಷಬಿಂದು ಉಜಿರೆ ಮಿಕ್ಲಿಗೆ ನಾನು ಮಲ್ಲ ಧನ್ಯವಾದ ಪನ್ಪೆ ದಯಪಣ್ಣ ಎನ್ನ ಪ್ರತಿಭೆ ಕೇವಲ ನಾವು ಊರ್ದಕ್ಲಿಗೆ ಮಾತ್ರ ಗೊತ್ತಿತ್ತೀನಿ ಇಡೀ ಜಿಲ್ಲೆಗೆ ಗೊತ್ತಾಯಿಲ್ಲಕ ಮಲ್ತಿನಕಲಿ ಯಕ್ಷಬಿಂದು ಉಜಿರೆ ನನ್ನದೇನು ಎಕ್ಸ್ಪೆಕ್ಟೇಷನ್ ಅಕಲು ಜಾಸ್ತಿ ದೀವನ್ವೇರು ಮೇಘಶ್ರೀ ಪಂಡ ನನ್ನ ಚೂರು ಅಲ್ಲ ಯಕ್ಷಗಾನ ನನ್ನಲ್ಲೊಂಚೂರು ಎಡ್ಡೆಪ್ಪೋಡು ದುಂಬು ಮಲ್ತಿನ ಹಿಡ್ದು ಜಾಸ್ತಿ ನಾನು ತಯಾರಾದ ಮಲ್ಪೋಡು ಎಂಕ್ ಹೊಣೆಗಾರಿಕೆ ಜವಾಬ್ದಾರಿ ಮಸ್ತ್ ಉಂಡು ಇನಿ ಎಂಕ ಅಭಿನಂದನೆ ಮಲ್ತಿನಂಚಿತ್ ನನಗೆ ಮಾತೆರೆಗಳ ಹೃದಯ ಪೂರ್ವಕ ಧನ್ಯವಾದ ಅವಕಾಶಕ್ಕಾಗಿ ಧನ್ಯವಾದ. ಕಿನ್ಯ ಕೇಶವ ಶಿಶು ಮಂದಿರದ ಅಧ್ಯಕ್ಷರು ಶ್ರೀ ಶಿವರಾಮ್ ಶೆಟ್ಟಿ ಸಾಂತೆಗೊತ್ತು, ವ್ಯವಸ್ಥಾಪಕರು ಮೇಘಶ್ರೀನಾ ಅಮ್ಮೇರು, ಶ್ರೀ ನಾರಾಯಣ್ ಕಜೆ, ಯಕ್ಷಗಾನ ತಂಡದ ಸಂಚಾಲಕರು ಶ್ರೀ ಸದಾಶಿವ ಆಚಾರ್ಯ ಕಿನ್ಯ, ಕೇಶವ ಶಿಶು ಮಂದಿರ ಚಾರಿಟೇಬಲ್ ಟ್ರಸ್ಟ್ದ ಟ್ರಸ್ಟಿ, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಸುರೇಶ್ ಆಳ್ವ, ಉಪಾಧ್ಯಕ್ಷರು ಶ್ರೀಮತಿ ಜಯಲಕ್ಷ್ಮಿ, ಕೋಟೆಕಾರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ತಾಮಾರ್, ದೇವಿನಗರ ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರದ ಅಧ್ಯಕ್ಷರು ಶ್ರೀ ನವೀನ್ ಆಳ್ವ ದೇವಿನಗರ, ತಲಪಾಡಿ ಶ್ರೀ ಮಾತಾ ಮಾತೃ ಮಂಡಳಿ ಮಾಜಿ ಅಧ್ಯಕ್ಷರು ಶ್ರೀಮತಿ ಶೋಭಾ ಶೇಖರ್ ಶೆಟ್ಟಿ ತಲಪಾಡಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕೇಶವ ಶಿಶು ಮಂದಿರ ಕಲಾ ಸಂಪದದ ಸದಸ್ಯೆ ಕುಮಾರಿ ಚರಣ್ಯ ಪ್ರಾರ್ಥನೆ ಪಂಡೇರು, ಟ್ರಸ್ಟಿ ಶ್ರೀ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಸಭೆ ನೆತ್ಕೊಂಡು ಪ್ರಸ್ತಾವನೆದ ಪಾತ್ರ ಪಂಡೇರು. ಕೇಶವ ಶಿಶು ಮಂದಿರದ ಚಟುವಟಿಕೆದ ಬಗ್ಗೆ ಈ ಊರದಾಗಲಿ ನಮ್ಮ ಪನ್ನೊಡದ ನಂಗೆ ಮಾತಾಡುವ ಗೊತ್ತು. ಮತ್ತೊಂದು ವಿಶೇಷ ಚಟುವಟಿಕೆ ಆಪರೇಂದ ಯಕ್ಷಗಾನದ ತರಬೇತಿ ಮೂಲಂಜಿ ಯಕ್ಷಗಾನದ ತಂಡ. ಆ ಯಕ್ಷಗಾನದ ತಂಡಗಳು ಈ ಪ್ರದೇಶದ ಹಲವಾರು ವೇದಿಕೆ ಕೆಲವಾರು ಪ್ರದರ್ಶನವನ್ನು ಕೊಡ್ತಾರೆ ನಮ್ಮ ದೂತ ಅವಳ ಪ್ರದರ್ಶನ ಯೋಗ್ಯವಾಯಿನ ಪ್ರದರ್ಶನ ಪ್ರಾಯೋಗಿಕ ಪ್ರದರ್ಶನ ಅಂಚಿನ ಕಾರ್ಯಕ್ರಮ ಕುರಿತು ಜನಮಾನಸರು ಸಹಿ ಬಂದು ನಮ್ಮ ಮೆಚ್ಚುಗೆ ಪಡೆಯಿದ್ದಾರೆ. ಶಿಶು ಮಂದಿರದ ಆ ಎಲ್ಲಿಯ ಜೋಕುಲ ತಂಡ ಒಂದು ವಿಶಿಷ್ಟ ಕಾರ್ಯಕ್ರಮ ಮಂಡ ಆ ತಂಡದ ವೃತ್ತಿ ಕಲಾವಿದೆ ಉಜಿರದ ಕಲಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸ್ವರೂಪ ಇಂಚ ಬಂದ ಮೊಬೈಲ್ ವಾಟ್ಸಪ್ ಎದುರುಡು ಐಟೆ ನೃತ್ಯ ಬಂತದ್ದು ರೆಕಾರ್ಡ್ ಬಂತದ್ದು ಅಕ್ಲೆ ಕಡಪಡು ಅಕ್ಲೆ ಕಡಪುನಾಗ ಅಕ್ಲೆ ಐನು ತೂದು ಆಯ್ಕೆ ಬಂತದ್ದು. ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಆತನ ಸ್ಪರ್ಧೆ ಐಟು ಏತೋ ಜೋಕುಲು ಭಾಗವಹಿಸಿದ 15 ಜನ ತೇರ್ಗಡೆ ಆ 15 ಜನ ತೇರ್ಗಡೆ ನಮ್ಮ ನೃತ್ಯ ತಂಡದ ಮೇಘಶ್ರೀ ಕಜೆ ಇಲ್ಲಿಗೆ ಪ್ರಥಮ ಸ್ಥಾನವಾಯಿತು. ಇಂದು ಕೇಶವ ಶಿಶು ಮಂದಿರದ ಯಕ್ಷಗಾನ ತಂಡ ಗೊತ್ತಿಗಿನ ಪ್ರಶಸ್ತಿಯಿಂದ ನಮ್ಮ ಈ ವಿಶಿಷ್ಟವಾದ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಇನ್ನೊಂದು ಸನ್ಮಾನ ಕಾರ್ಯಕ್ರಮ ಆಗ್ತದೆ, ಇನ್ನೊಂದು ಅಭಿನಂದನಾ ಕಾರ್ಯಕ್ರಮ. ಆ ಅಭಿನಂದನೆ ಕೇವಲ ಮೇಘಶ್ರೀಗ ಮಾತ್ರ ಆಗ್ತವೆ. ಅಲ್ಲೊಟ್ಟಿಗಿತ್ತಿನ ಇಡೀ ತಂಡವು ಆ ಒಂದು ಅಭಿನಂದನೆ ಸಲ್ಲೋಡು ಕಲ್ಪನೆ ಇಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ. ಶ್ರೀ ಗೋಪಾಲಕೃಷ್ಣ ಮೇಲಾಂಟ ಸಭೆ ಸುಧಾರಿಕೆ ಮಲ್ತೇರು, ಶ್ರೀ ಕೇಶವ ಕಜೆ ಸೊಲ್ಮೆ ಸಂದಾಯರು.